ಸೂರಶೆಟ್ಟಿ ಬಜ್ಪೆ ಬೆನ್ನ ನಿರ್ದೇಶನದ ಕ್ಷೇತ್ರ ಪುರಾಣ ಮಂಜರಿ ಭಕ್ತಿಭಾವದ ನೃತ್ಯ ಸಂಗಮ. ಈ ಕಾರ್ಯಕ್ರಮ ನರಪೆರಡು ದುಂಬದ ಕಾರ್ಯಕ್ರಮ ಅಗಲಿಗೆ ಈ ವೇದಿಕೆ ಗುರುತುಗೊರದಿಲ್ಲ. ದಯಮಾಡಿ ಸೂರಜ್ ಶೆಟ್ಟಿ ವೇದಿಕೆ ಪಡೆದು ಸಿಂಪಣಿ ಬೇರೆ ಅರಗೆ ಶಾಲು ಪಾರ್ದು ಸ್ಮರಣೆ ಕೊಡ್ತಾರೆ. ಬ್ರಹ್ಮಮುಖೇರ ಮಹಾಕಾಳಿ ದೇವಸ್ಥಾನ, ಈ ದೇವಸ್ಥಾನದ ಈ ನಡೆಯಿತು ಈ ಕಾರ್ಯಕ್ರಮ ಕೊಟ್ಟಿಗಳ ಭಾಗ್ಯ ಅಂತ ನೋಡು ಇದಕ್ಕೆ ಈಗಲೇ ಕಾರ್ಯಕ್ರಮ ಕೊರಿಯರೆ ಹನುಮಂತ ಕೊರಿನಂಚಿನ ಮತ ಅಧ್ಯಕ್ಷರು ಪೂರ್ವ ಪದಾಧಿಕಾರಿಗಳ ಮಸ್ತ್ ಆಭಾರಿಯಾದಿಲ್ಲ. ಐಟ್ಲ ಮುಖ್ಯವಾದ ನನ್ನ ಆತ್ಮೀಯ ಮಿತ್ರ ಪ್ರಕಾಶ್ ಸಿಂಪಣಿ ಮಸ್ತ್ ವರ್ಷದ ಜಿಕ್ಕಲ್ನ ಒಡನಾಟ ಉಂಟು. ಎಡ್ಡ ಸಂಘಟಕ್ಕೆ ಥ್ಯಾಂಕ್ಸ್ ಮಾಡೋದಿಲ್ಲ. ಈ ಅಂಚಿನ ಸಂಘಟಕ್ಕೆ ಇತ್ತಿಂದ ಮಾತ್ರ ಇಂಚಿನ ಪುರ ಕಾರ್ಯಕ್ರಮಗಳು ಇಂಚಿನ ದೇವಸ್ಥಾನದ ಅಧ್ಯಕ್ಷರು ಪದಾಧಿಕಾರಿಗಳು ಅಕಲ್ನ ಸಹಕಾರದಿಂದ ಅಂಚಿನ ಸಂಘಟನಾ ಚಾತುರ್ಯ ಅಂಚಿನ ಕೆಪಾಸಿಟಿ ಆಟ ಉಂಡು ಪಂಡ್ರೆ ಮಸ್ತ್ ಖುಷಿ ಆಗುಂಡು. ಅದಕ್ಕೆ ಮಸ್ತ್ ಥ್ಯಾಂಕ್ಸ್ ಮಾಡೋದಿಲ್ಲ ಮಾತಾಡಿಗಳ ಧನ್ಯವಾದಗಳು. ತುಂಗದಲ್ಲಿ ಮೂಡಿದ ಸರ್ವಶ್ರೇಷ್ಠ ಸುಸಂಸ್ಕೃತಿಯ ಮಂತ್ರ ಬುನಾದಿಯ ಭವ್ಯ ನೆಲೆವೀಡು ಈ ಭಾರತ. ಸಾಹಿತ್ಯ, ಸಂಗೀತ, ನೃತ್ಯ ವೈಭವದ ಮೆರುಗನ್ನು ಅಡಿಯಿಂದ ಮುಡಿವರೆಗೂ ಬೆಳಗಿದ ಕಸ್ತೂರಿ ಕನ್ನಡದ ಕರ್ನಾಡು ಕರ್ನಾಟಕ. ಪರಶುರಾಮ ಸೃಷ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ತುಳುನಾಡ ತೊಟ್ಟಿಲು ನಮ್ಮ ಮಂಗಳೂರು. ಇದರ ಪರಿಧಿಯಲ್ಲೇ ಪ್ರತಿಬಿಂಬಿಸುತ್ತಿರುವ ಹೆಮ್ಮೆಯ ಊರು ಬಜ್ಪೆ. ಇಲ್ಲಿ 1994ರಲ್ಲಿ ಶ್ರೀ ಕಟಿಲೇಶ್ವರಿಯ ಅನುಗ್ರಹದೊಂದಿಗೆ ಸ್ಥಾಪಿಸಲ್ಪಟ್ಟ ನಮ್ಮ ಸಂಸ್ಥೆ ರಾಜ್ಯ ಹಾಗೂ ಹೊರ ರಾಜ್ಯಗಳ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಸಾವಿರಾರು ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಗುರು ಜ್ಯೋತಿ ಪ್ರಶಸ್ತಿ, ನೃತ್ಯೋತ್ಸವ ಪ್ರಶಸ್ತಿ, ಎಂಬಾರ್ಡನ್ ಅವಾರ್ಡ್, ಸುಧಾ ವಾಹಿನಿ ಕಲಾಕೇಂದ್ರ ಪ್ರಶಸ್ತಿ, ಬೂಗಿ ಬೂಗಿ ಹೀಗೆ ನೂರಾರು ಪ್ರಶಸ್ತಿಗಳೊಂದಿಗೆ ಅಮೆರಿಕ ನಿರ್ಮಿತ ಪೆಸಿಫಿಕ್ ಪ್ರಿನ್ಸ್ನ ಹಡಗಿನಲ್ಲಿ ಕಾರ್ಯಕ್ರಮ ನೀಡಲು ಜಿಲ್ಲೆಯಲ್ಲೇ ಆಯ್ಕೆಯಾದ ಏಕೈಕ ತಂಡ. ಕರ್ನಾಟಕ ರಾಜ್ಯದ ಸುವರ್ಣ ವಾಹಿನಿಯಲ್ಲಿ ನಡೆದ ರಿಯಾಲಿಟಿ ಶೋ ಸಾಯ್ತು ನೃತ್ಯ ಸ್ಪರ್ಧೆಯಲ್ಲಿ ಸಂಸ್ಥೆಯ ವಿದ್ಯಾರ್ಥಿನಿ ಪ್ರಥಮ ಸ್ಥಾನ ಪಡೆಯುವುದರ ಮೂಲಕ ರಾಜ್ಯದ ಜನತೆಗೆ ಚಿರಪರಿಚಿತವಾದ ಸಂಸ್ಥೆ ಥಂಡರ್ ಗೈಸ್ ಫೌಂಡೇಶನ್ ರಿಜಿಸ್ಟರ್ಡ್ ಬಜ್ಪೆ ಮಂಗಳೂರು. ಶ್ರೀದೇವಿಯ ಅನುಗ್ರಹ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹದೊಂದಿಗೆ ಶ್ರೀ ಸೂರಜ್ ಶೆಟ್ಟಿ ಇವರ ನೇತೃತ್ವದಲ್ಲಿ 28ನೇ ವರ್ಷದ ಸಂಭ್ರಮದಲ್ಲಿ ಥಂಡರ್ ಕ್ಷೇತ್ರ ಪುರಾಣ ಮಂಜರಿ ಭಕ್ತಿ ಭಾವದ ನೃತ್ಯ ಸಂಗಮ. ನಮಸ್ಕಾರ ನಮಸ್ಕಾರ ಕೇಳೊಂದಿಚ್ಚಿ ನಮಸ್ಕಾರ. ಎಸ್ ಎಂಚಲ್ಲರೆ ಹುಷಾರುಲ್ಲ, ಕುಶಿಟುಲ್ಲ, ಸೌಖ್ಯಡುಲ್ಲ, ಸಂತೋಷಡುಲ್ಲ ಒಂಜಾತೆ ಭಕ್ತಿ ಭವಡು ಇಂಥ ದಿನ ನಡುಬಕ್ಕಾದೆ ತರತಕ್ಕಾದೆ ಅಪ್ಪನ ಸಾನ್ನಿಧ್ಯಡು ಮನಸ್ಸದ ಅಭೀಷ್ಟನ್ನು ಪತ್ತೊಂದು ದೇವರನ ಆಶೀರ್ವಾದನ ಪಡೆತೊಂದು ದುಂಬದ ಜೀವನ ಸಂಭವಡ ದೇವರ ಪಂಪನಂಚಿನ ಆಶಯಮದಿ ಒಂದು ಇಂಥ ದಿನ ವೇದಿಕೆದ ದುಂಬದ ಕಡೆ ಕುಳಿದಿನಂಚಿನ ಮಾತರೆಲ್ಲ ಈ ಕಾರ್ಯಕ್ರಮಗೂ ಆತ್ಮೀಯವಾದ ಸ್ವಾಗತ ಮಂತೊಂಡ. ಬ್ರಹ್ಮಶ್ರೀ ಮುಖೇರ ಮಹಾಕಾಳಿ ದೇವಸ್ಥಾನ ಕಾಪಿಕಾಡು ಚುಂಬುಕುಟ್ಟೆ ಮುಲ್ಪದ ವಿಶೇಷವಾಯಿನಂಚಿನ ಕಾರ್ಯಕ್ರಮ ಪುನಃಪ್ರತಿಷ್ಠ ಬ್ರಹ್ಮಕಲಶಾಭಿಷೇಕ ಅಂಚನೆ ವಾರ್ಷಿಕ ನೇಮೋತ್ಸವ ಐತೊಟ್ಟಿಗೂ ಜೊತೆ ಅಪ್ಪನಂಚಿನ ಒಂಜಾತು ಧಾರ್ಮಿಕ ಕಚ್ಚಲು ಬಂದಳೆ ಇಂಥ ದಿನ ನಿಕಲೊಟ್ಟಿಗೂ ಮನಸ್ಸದ ಬೇನೆ ಬೆಸರಿ ಮಾಚಿದ ಪ್ರೌಢ ಪಂಪನಂಚಿನ ಸದಾಶಯದ ಹೊರಟು ಒಂಜಾತೆ ವಿಶೇಷವಾಯಿನಂಚಿನ ನೃತ್ಯ ಸಂಪಣಿಗೆ ರಾಜ್ಯ ಮಟ್ಟದ ಇನ್ನು ಅಮ್ಮನು ನಿತ್ಯ ನಿರಂತರವಾದ ಗೆಂದೊಂದು
ರಾಜ್ಯದ ಉತ್ತಂಗಲುಗು ದೂರದ ಮುಂಬೈ ವಿದೇಶದ ಹೊರಗಡೆ ಕಾರ್ಯಕ್ರಮ ಗುರುತಿನಂಚಿನ ಜಿಲ್ಲೆದ ಪರ್ಮದ ನೃತ್ಯ ತಂಡ ತಂಡ್ರೈಸ್ ಫೌಂಡೇಶನ್ ದುಂಬದ ಒಂಜಾತು ಪೊರ್ತು ನಿಕನೊಟ್ಟುಗು ವೇದಿಕೆಯನ್ನು ಪಟ್ಟಣಗೊಂಡು ಆದಿ ಪೂಜಿತೆ ಆದಿ ವಂದಿತೆ ವಿಘ್ನ ವಿನಾಯಕಗೂ ಸುರುಕಾದೆ ತೆರೆತಗ್ಗ ಒಂದು ಕಲಾಮಾತೆ ಬ್ರಹ್ಮನ ರಾಣಿ ಶಾರದೆಗೆ ಅಡ್ಡಬರೊಂದು ನಂದಿನಿ ಪರಪದ ನಡುಟು ಸಿರಿಕಟ್ಟಿಲ ಗುರಿಟು ಲಿಂಗದ ಹೊರಟು ನೆಲೆಯಾದ ಲೋಕನೇ ಕಾಪುನ ಅಪ್ಪ ಒಳ್ಳಾಲ್ತಿನ ಪಾದ ಪದ್ಮಗು ಪತ್ತು ಬಿರಿಲ್ದ ಭಕ್ತಿತ ಕಾಣಿಕೆನೆ ಅರ್ಪಿತ ಮತ್ತೊಂದು ಈ ಕ್ಷೇತ್ರದ ನೆಲೆಯ ಒಂದು ಭಕ್ತರನ್ನ ಸರ್ವ ಇಷ್ಟಾರ್ಥನು ಸಿದ್ಧಿ ಮಲ್ಪನಂಚಿನ ಬ್ರಹ್ಮಶ್ರೀ ಮುಖೇರ ಮಹಾಕಾಳಿ ಸಪರಿವಾರ ದೇವಾಲಯಗೆ ಮುಂದುವರೊಂದು ಸೇರ್ದಿನ ನಿಕ್ಲ ಮಾತ್ರಲ್ಲ ಕೈ ಚಪ್ಪಾಳದ ಸರುಷಬ್ಬ ನಡುಟು ತಂಡ್ರಗೈಸ್ ಫೌಂಡೇಶನ್ ಏನಂತ ದಿನದ ಕಾರ್ಯಕ್ರಮನು ಈ ವೇದಿಕೆಡು ಶುರು ಮಾತನಾಡು ಬಂದಳ ಕಚ್ಚನ ಕಲಿಪಲ ಓವೇ ಅಚ್ಚನ ದೇಲ ಸುರುಕಾದ ದೇವರಿನ ಈ ಸುಗಿಪಲ ಹಿರಿಯರ ಮನದ ಕೊಡ್ತಿನ ಪಾತ್ರ ಹಿರಿಯರನ್ನ ಭಿನ್ನಾದಿಗದ ಆ ಪಾತ್ರಗೂ ತೆರೆತಗ್ಗ ಒಂದು ಸುರುತ ನೃತ್ಯವನ್ನು ಭಾಮಕುಮಾರಗೆ ಅರ್ಪಿತ ಮತ್ತೊಂಬ ನಿಕ್ಲ ಮಾತಿರ್ನಲ ಆಶೀರ್ವಾದ ಸಂಸದ ಒಟ್ಟಿಗೂ ಕಾರ್ಯಕ್ರಮದ ಅಖಿರ ಮಿಟ್ಟಲ ಇಪ್ಪಡ ಬಂತು ನಂಚಿನ ಸದಾಶಯ ಬಂಧುಳೆ चढ़ायो अच्छा गजमुख को मंदिर लाल विराजे गौरी हर को हाथ लिए गुड़ लड्डू साई सुरवर को महिमा कहे न जाए लागत हूँ पद को जय देव जय देव जय देवी गणराज विद्या सुखदाता धन्य तुम्हारो दर्शन मेरा मन देवता जय देव जय देव शरणागत आवे संतति संपत्ति सब ही भरपूर पावे ऐसे तुम महाराज को अति भावे गोसावी नंदन निज दिल गुण गावे जय देव जय देव जय जय की गणराज विद्या सुखदाता धन्य तुम्हारो दर्शन मेरा मन रमता जय देव जय देव हे अंबर तुझे गुण गाती हे तारे हे वारे तुझे नाम घेती ही धरती हे अंबर तुझे गुण गाती हे तारे हे वारे तुझे नाम घेती विश्वाचा पालक तू नायक गणांचा गुणातीत गुणमय तू गुरु ज्ञानदाता विश्वाचा पालक तू नायक गणांचा गुणातीत गुणमय तू गुरु ज्ञानदाता शरण तुला
ಎಸ್ ಬಂಧುಳೆ, ಕಾರ್ಯಕ್ರಮ ಶುರು ಮಾಡ್ತದ. ಸುರುತ ನೃತ್ಯವನ್ನು ಕಲ ದಂಬತಿ ಕಗದೀತ ಎಡ್ಡೆ ಅದನ್ನು ನಾನು ಕೈ ಚಪ್ಪಾಳೆ ಕೊರಲ. ಎಸ್ ಥ್ಯಾಂಕ್ ಯು ಬಂಧುಳೆ. ಕಾರ್ಯಕ್ರಮದ ಉದ್ಯೋಗಲ ಕೈಟು ಒಂಟು ಬರ್ತದೆ ಎಂಕಲು ಏಪಲ ಕೈ ಚಪ್ಪಾಳೆನೆ ಕೇನೊಂದು ಇಪ್ಪುವ ವರ್ಷ ಕೈ ಚಪ್ಪಾಳೆಗೆ ನೆಟ್ಟೆ ಎಂಗ್ಲೇನ್ ಪುಗರುಡೊಂದತ್ತೆ ನಿಕುಲು 100 ವರ್ಷ ಸೀಕ ಸಂಕಟದ ಅಂತೆ ಬದುಕುಡು ಪನ್ಪುನಂಚಿನ ಸದಾಶಯ ಬಂಧುಳೆ. ತೀರ್ಥ ಜಪ್ಪುನಾಗೆ ಏನಾರೆ ಕೈ ಚಪ್ಪಾಳೆ ಕೊರನ 100 ವರ್ಷ ಸೀಕ ಸಂಕಟದ ಅಂತೆ ಎಂಚ ಬದುಕುನು ಮಾರಾಯ ಇತ್ಯವರ ಪನ್ನ ತೀರ್ಥ ಜಪ್ಪುನಾಗ ಕೆಣ್ಣಕ್ಕೆ ಮೂಲೆ ಉತ್ತರ ಕೊಡ್ತು ಚಪ್ಪ ಮೊದಲೇ ನರಮಾನ್ಯಗೆ ದೇವರ ಗುರುತಿನಂಚಿನ ಆಯುಷ್ಯ ಎತ್ತಿಕೊಂಡ 100 ವರ್ಷವರೆ ನರಮಾನ್ಯ ಬದುಕಿಯ ಬಣದಂಡ ಉಸುಲುಡು ಇತ್ತೆ ಬಣದಂಡ 75,000 ರಾತ್ರಿ ಪಗೆರನು ಆಯ್ತನ ಜೀವ ನಡುತ್ತು ಬಂದಿ. ಆ 75,000 ನರನಾಡಿನೂ ಒಂದು ನರಮಾನ್ಯನ ಜೀವಡುವಲ್ಲ. ಆ 75,000 ನರನಾಡಿಡೆ ನೆತ್ತೆರು ಸರಿ ಕಟ್ಟು ಪರತನದಂಡ ಆಗ ಓ ಸೈಕಲ ಬರ್ಪುಚ್ಚಿ ಆಯ್ ಸರಿ ಟಿಪ್ಪುವೆ ಒಂದು ನಿತ್ಯ ನಮ್ಮ ಚಿಂತನೆ ಮಲ್ಪಡು. ನಮ್ಮ ಇಲ್ಲದ ಹಿರಿಯಕುಲು 7 ವರ್ಷ ಬದುಕದೇರಿ ಅಜ್ಜರೇ 100 ವರ್ಷ ಆರ್ನವಪ್ಪ 120 ವರ್ಷ ಬದುಕದೇರು ಬಣ್ಣದ ಪನ್ಪುನಕ್ಕೆ ಎಂದೆ ಇಲ್ಲ. ನಮ್ಮ ಹಿರಿಯ ರೀತಿನಗಲು ಮಾತ್ರ 80 ವರ್ಷದ ಅಂಡಲ ಇತ್ತಲ್ಲ ಕಟ್ಟಿ ಮಟ್ಟು ಉಳ್ಳೇರಿ ನಂಕಾನಗ ದಯಾಗ 80 ವರ್ಷದ ಪಕ್ಕ ಅವು ಬೋನಸ್ 40 ವರ್ಷಕ್ಕೂ ದಯಾಗ ನಂಕ BP ಶುಗರ್ದು ಮಾತ್ರ ಆನಿದ ದಿನಮಾನಿ ಎಂಚೆತ್ತನ ಕೇಂಡ ನಮ್ಮ ಹಿರಿಯಾಕುಲು ಎಂಚ ಬದುಕೇರಿ ಪುಲ್ಯಗಾಂಡದ 4 ಗಂಟೆದ ಜಾಮಗುಲಕ್ಕೇರಿ ಏರುಬೋರ್ಲೆನದ ಎರೊಂದು ಸಾದಿರ್ತಿಕ್ಕಿನಂಚಿನ ಗೋಲಂಬುರದ ಬೊರುಡು ಕೂಲಿದ ಕೊಂದು ತೋಡ ನೀರುಡು ಬಾಯಿ ಮುಕ್ಕಲ್ದು ಕಂಡೋಗ ಚತ್ತೇರಿ ನಡು ಮಧ್ಯಾಹ್ನ ಮುಟ್ಟ ಮೈತ್ ನೆತ್ತೇರಿನ ಬೆಗರು ಮತ್ತು ಜಪಡಾಯಿರಿ ಅಕಲ್ನ 75,000 ನರನಾಡಿಡ್ಲ ನೆತ್ತೇರ ಪರತನ್ನು ಬಂದಳೆ. ಇಲ್ಲಡಿತಿನಂಚಿನ ಮೆಗ್ದಿ ಬಲಿಯಲ್ಲೂ ಅಮ್ಮನಕಲು ತಂಗಡಿಯಲ್ಲೂ ಮಾತಿರ್ಲ ಕಾಂಡಲಕ್ಕಿಯರಿ ಜಾಲರ್ತೀರಿ ಗೋಯಲಿರ್ದ ನೀರು ಕಣತ್ತೇರಿ ಕುಂಟರ್ದಿಯರಿ ತಾರಾಯಿ ಬೆರೆಯರು ಕಚಪು ಕಡೆಯರಿ ಕಂಚಿ ಕೈ ಕಂಚಿಲೆಗೆ ಅರ್ಕಂಚಿದಿಯರಿ ಪಜರು ಕಣತ್ತೇರಿ ತಪ್ಪು ಕಣತ್ತೇರಿ ಮಂಚ ಮಾತ ಬೇಲೆ ಮಾಡ್ತೇರಿ ಅಕಲ್ನ ಮೇಟಲ್ಲ 75,000 ನರ ನಾಡಿಡ್ಲ ನೆತ್ತೇರು ಪರತ್ತಂಡೆ ಅಕಲೆ BP ಶುಗರ್ ಬಂಡದ ಆದಂತೆ ಗೊತ್ತಿಚ್ಚಿ 100 ವರ್ಷ ಭಾರಿ ಖುಷಿಟ್ಟು ಬದುಕೇರಿ. ನಮಾನಗ ಅಂಚತ್ತೆ ನಂಗೆ ಎಡಮ ಗಂಟೆಗೆ ಲಕ್ಕುನು ಪನ್ನವೇ ಭಾರಿ ಬಣ್ಣ ಎಡಮ ಗಂಟೆಗೆ ಲಕ್ಕದ ನಮ್ಮ ದಾದ ಮಲ್ಪುನು ಸುರೂಕು ಫೇಸ್ಬುಕ್ ತುಪ್ಪುನಿ ಏತ್ ಲೈಕ್ ಬೈದ ನಂದು ಅಲ್ತದ ಬುಕ್ ವಾಟ್ಸಪ್ ಐಟಿ ಅಂತ ಮೆಸೇಜ್ ಅಂತ ಖಾಲಿ ಕೊಂಬ ಬಿರಿಯಾನಿ ಲಕ್ಕಿ ಅನ ಒಂಜಿ ಬಟನ್ ಒತ್ತಿಯ ನೀರು ಬೆಚ್ಚಾಂಡೆ ಅಡಿಗೆ ಮೇಯ್ದು ಬುಕ್ಕೊಂಜಿ ಬಟನ್ ಒತ್ತಿನಾಗ ಕಾದ ಬಾಕಿ ಓಪನ್ ಆಂಡೆ ಆಫೀಸಿಗೆ ಹೋಯ ಕೂಡ ಬಿರಿಲ್ಡೆ 4 ಲಕ್ಷ ಒತ್ತಿಯ ಇಲ್ಲಡೆ ಬತ್ತ ಇಲ್ಲಡ್ತಿನ ಮೆಗ್ದಿ ಬಲಿಯಲ್ಲೂ ಲಂಚನೆ ಒಂಜಿ ಬಟನ್ ಒತ್ತಿಯರು ತಾರಾಯ ಬೇರೆ ಬಕ್ಕೊಂಜಿ ಬಟನ್ ಒತ್ತಿಯರು ಕಜಿಪು ಕಡೆ ಬಕ್ಕೊಂಜಿ ಬಟನ್ ಒತ್ತಿಯರು ಕುಂಟಾರ್ದು ದಾಂಡಿ ನೆಲ ಒಚ್ಚರ್ಲ ಒಂಜಿ ಬಟನೆ ನಮ್ಮ ಜೀವಡು ಒಡೆ ಸ್ವಾಮಿ ನೆತ್ತೇರು ಪರಪುನು ಅಂಕು ಓಲ ನೆತ್ತೇರು ಬರಬರಿಗಿದೆ ಅವಳು ನಮ್ಮ ಕೊಂಬ ಬಿರಿಯಲು ಮಾತ್ರ ನಮ್ಮ ಹಿರಿಯಕಲ ಇಡೀ ಜೀವ ಬಡಿ ಆತಂಡ ನಮ್ಮ ಕೊಂಬ ಬಿರಿಯಲು ಮಾತ್ರ ಬಡಿ ಹಾಪಿನಿ ಇತ ಮಾತ ಒಂಜಿ ಕೊರೋನಾ ಬತ್ತುವಾಗ ಒಂಜಿ ಈ ಬಿರೆಲ್ಲ ಈ ಸರಿ ಒಂಜಿ ಜಾಸ್ತಿ ಉಪಯೋಗ ಹಾಕೊಂಡು ಅವಿಜಿಡ ಹೆಚ್ಚಿ ಮೊದಲು ಇಂಚಿತ್ತಿನ ಕಾಲಘಟ್ಟಡೆ ನಮ್ಮ ಎಂಚ ಸೀಕ ಸಂಕಟದಂತೆ ಬದುಕುನು ವೈಜ್ಞಾನಿಕವಾದ ಒಂಜಿ ಸತ್ಯ ನಿರೂಪಿತವಾಂಡ ಒಂದು ಕೇಂಡ ರಡ್ಡು ಅಂಗೈನಿ ಏಪ ನಮ್ಮ ಜೋರಾದ ಘರ್ಷಣೆ ಮಲ್ಪುವನ ಆ ಪುರ್ತುಡು ದೇಹಡಿಪ್ಪು ನಂಚಿನ 75,000 ನರನಾಡಿಲ್ಲ ಚಾಲನೆಗೆ ಬರ್ಪ ಐಟು ರಕ್ತದ ಪರಿಚಾಲನೆ ಹಾಕೊಂಡು ಅಂಚ ಬಂದು ಇಲ್ಲಡು ಒರಿಯೇ ಗುಲ್ದು ಕೈ ಚಪ್ಪಾಳೆ ಕೊಟ್ಟು ಬರೀ ತಿಲ್ಲದ ಗುಲ್ದಾದ ಬಂದ್ಬೇರೆ ಕೋಣೆ ಮುಟ್ಟ ಸಮ ಐತೆ ಇನಿದಾದನ ಆತೆ ಅಕುಲ್ ಕೋಂಗಿ ಕಟ್ಟರೆ ಬಲ್ಲಿ ಅಂಡ ನಮ್ಮ ಜೀವನಗೂ ಪೊರ್ಲು ಪಣದ ಇಂಚಿತ್ತಿನ ಕಾರ್ಯಕ್ರಮ ಅನಗ ರಡ್ಡು ಕೈನಿ ಏತು ಜೋರದಿರೋಣ ಹಾಕಿದ ಶಬ್ದ ಲೆಕ್ಕಗಳು ಇಡೀ ಮೇಟಿನ ತೆರ ಬರಪ್ಪ ನಂಗೆ ಸೀಕ್ ಬರ್ಪಣೆ BP ಶುಗರ್ ಬೇಕು ಅಂತ ಲೇಟ್ ಅದು ಬರ್ಕೊಂಡು ಬಂದರೆ ಅಜ್ಜ ಕಾರ್ಯಕ್ರಮ ಎಡ್ಡೆ ಹೊಡು ಪಂಪನಂಚಿನ ಒಂಜಿ ಉದ್ದೇಶ ಇತ್ತು ನಾನು ನಿಕುಲು 100 ವರ್ಷ ಸೀಕ ಸಂಕಟದ ಅಂತ ಬದುಕೊಡು ಪಂಪನಂಚಿನ ಸದಾಶಯ ಬುಕ್ಕೊಂಚಿ ವಿಶೇಷವಾಯಿನಂಚಿನ ಸಾನ್ನಿಧ್ಯ ಎನಿತ ದಿನ ನಾವು ಮಾತಿರ್ಲ ತಗೊಂಡಿಲ್ಲ ಬ್ರಹ್ಮಶ್ರೀ ಮುಗೇರ ಮಹಂಕಾಳಿ ದೇವಸ್ಥಾನ ವರ್ಷ ತುಳುವ ನಾಡಿನ ತೂಯಂದಾಂಡ ತುಳುವ ನಾಡದ ಪ್ರತಿ ಒಂಚು ಕಲ್ಲು ಕಲ್ಲುಗಲ ಒಂಚಾತು ಕತೆ ಕೊಲುಪು ನಂಚಿನ ಬೋಡು ತುಳುವೆರ ನಂಗೆ ಭಾರಿ ಪೆರ್ಮೆ ತುಳುವೆ ಪಂಪನವು ನಂಗೊಂಜೆ ವಿಶೇಷ ಗೌರವ ತುಳುನಾಡಿಡೆ ಇತ್ತಂಡ ತುಳು ಭಾಷೆ ಬುರ್ದು ತುಳು ದೇಶನ ಬುರ್ದು ನಮ್ಮ ಪಿದಾಯಿ ಪೋಯಂದಾಂಡ ಅಲ್ಪಲ ನಂಗೆ ತುಳು ಭಾಷೆದ ಕುಲಿಯರಂಡಲ ತಿಕ್ಕೇರಂದ ನಮ್ಮ ಬಗ್ಗ ಪೂರ ಮಾತಾಡುವ ನಮ್ಮ ಎಡ ತುಳುಟು ಬಾತೇರಿದೆ ಬಯ್ಯ ಮುಟ್ಟ ಕರಿಪೋ ಬಂದಳೆ ಒಂದು ಅನುಭವ ಅಂಚಿತಿನ ಪೆರ್ಮೆ ನಂಗೆ ತುಳುವ ನಾಡದ ಕಲೆ ತಾಯಿಯಾಗಿ
പക്ഷെ ಈ ಓಂಟ ಪತ್ತಿನ ಎಂಕ್ಳಿಗೆ ಒಂದು ಅಭ್ಯಾಸ ಉಂಟು. ಈ ಓಂಟ ಕೈಗೆ ದಿಕ್ಕಿನ ತುಳುನಾದ ಬಗೆಟ್ ಪಾತಿರ್ರೆ ಒಂದು 1/4 ಗಂಟೆ ಪಾತಿರ್ರೆ ಬಿಡಂದೆ ನಾಗ ಜಡೆ ಸರ್ಪ ಜಡೆ ಅಂದೆ പക്ഷെ ಆತ ಪಾತಿರ್ನೆಲ್ಲ ಬಕ್ಕಲ ಮುಗಿಯುಚಿ എനിക്കനಗ ಧರ್ಮಸ್ಥಳ ಸುಬ್ರಹ್ಮಣ್ಯ ಕೊಲ್ಲೂರು ಕಟೀಲು ಮಂಗಳಾದೇವಿ ಉಡುಪಿ ಇಂಚಿತ್ತಿನ ಪರಮ ಪಾವನ ಕ್ಷೇತ್ರ ಉಡುಪಿನಂಚಿನ ಜಾಗ ಅವು ನಮ್ಮ ತುಳುವನಾಡು ಬಂಧುಳೆ ನಂದಿನಿ ನಳಿನಿ ಶಾಂಭವಿ ನೇತ್ರಾವತಿ ಇಂಚಿತ್ತಿನ ಪುಣ್ಯ ತುದೆಕಲು ಪರಪುನ ಜಾಗ ಈ ನಮ್ಮ ತುಳುವನಾಡಿ ಕೋಟಿ ಚೆನ್ನೈರ್ ನಂಚಿನ ಅಮರ ಬಳ್ಳಿಲು ಕಾಂತಬಾರ ಬುಧವಾರ ನಂಚಿನ ಕಾರಣಿಕ ಪುರುಷರೇ ಜನನಗು ಬತ್ತಿ ನಂಚಿನ ಜಾಗ ಅಗೋಲಿ ಮಂಜಾಳ ನಂಚಿನ ಶಕ್ತಿಶಾಲಿ ದೇವಪುಂಜ ನಂಚಿನ ಪ್ರತಾಪಶಾಲಿ ನಡತುಪೋಯಿ ನಂಚಿನ ಜಾಗವು ಕೆಂಡ ಅವು ನಮ್ಮ ತುಳುವನಾಡು ಕೋಲ ಕಂಬಲ ಅಂಕ ಆಯನದ ಮೂಲ ಈ ನಮ್ಮ ತುಳುವನಾಡಿಗೆ ಬಂದ್ರೆ ಅಂಚುತ್ತಿನ ತುಳುವನಾಡದ ಪೆರ್ಮೇನೆ ಬುಕ್ಕರ ಮೆಲಿಕೆದ ಮುಖೇನ ಈ ವೇದಿಕೆಡೆ ಪೊರ್ಲು ಮಲ್ಪರೆಗೆ ಸಂಸ್ಥೆದ ಪ್ರತಿಭಾನ್ವಿತರೇ ಜೊತೆಯಾದರೆ ಬುಕ್ಕರ ನಿಟ್ಲಿನ ಮಾತಿರ್ನಲ ಆಶೀರ್ವಾದ ರೂಪದ ಕೈ ಚಪ್ಪಾಡಿದ ಸುರಶಬ್ದ ಭೂಮಂಡಲ ಬುಡಡೆ ಬಾಲಮಂಡಲ ಎತ್ತಡೆ
भावना नृत्य संगम Thundercats, 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 Thundercats. ಎಸ್ ಥ್ಯಾಂಕ್ ಯು ಮುಖ ಮಾತೃಗಳ ಆಶೀರ್ವಾದ ರೂಪದ ಕೈ ಚಪ್ಪಾಳೆಗೆ ತೆರೆತಕ್ಕ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವಂತಿಲ್ಲ. ಕ್ಷೇತ್ರ ಪುರಾಣ ಮಂಚರಿ ವಿಶೇಷವಾಗಿ ನೆಚ್ಚಿನ ಕಾರ್ಯಕ್ರಮ ಬಹುಶಃ ಓವೇ ಒಂಚೆ ಇಲ್ಲು ಕಟ್ಟಿನಾಗ ಪಂಚಾಂಗ ಗಟ್ಟಿ ಬೋರ್ಡಿಗೆ ಅಂಚಿತ್ತಿನ ಪಂಚಾಂಗ ಗಟ್ಟಿನ ಕೆಲಸನು ಈ ರಟ್ಟನ್ ನೃತ್ಯಡು ಮಾಡ್ತಾರೆ. ದೇವರನ ಸುಗಿಪ್ಪನು ಸುರುಕಾದೆ ಗಣಪತಿನ ಸ್ತುತಿಗಾನದ ಮುಖೇನ ಮಂತಂದ ತುಳುವ ನಾಡಿದ ಕ್ಷೇತ್ರ ಬಗೆಟ್ಟಿ ಪುರಪುರು ಪನೋಡಂದ ಅಂಡ ತುಳುವ ನಾಡಿದ ಐಸಿರದ ಮುಟ್ಟು ನುಮಿತರೊಳಗೆ ಅಂಚಿತ್ತಿನ ಕಚ್ಚೆಯನ್ನು ಕಟ್ಟೊಂದು ನೀವು ದುಂಬುಗು ಈ ವೇದಿಕೆಡಿ ಮೂಜಿ ಕ್ಷೇತ್ರದ ವಿಶೇಷವಾದ ನೃತ್ಯ ವೈವಿಧ್ಯತೆಯನ್ನು ಪ್ರದರ್ಶನ ಮಲ್ಪರಗುಲ್ಲ ದುಂಬಿದ ಹೊರಟು ಅರುಣಾನುಕೇರ್ ನೆಚ್ಚಿನ ಅಪ್ಪ ಉಳ್ಳಾಲ್ತಿನ ಕ್ಷೇತ್ರ ಪುರಾಣ ವಂಚನೆ ಅಂಡ ನಾಗಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯನ ವಾಸುಕಿನ ವೈಭವನ ತಿಳಿಪವನಂಚಿನ ಕುರವಂಚಿಕತೆ ಬಂದಿದ ಬರ್ಪಡು ಐನ ದೈವಲು ಉದುಪವಪನಂಚಿನ ಮಂಜುನಾಥನ ಸಾನ್ನಿಧ್ಯ ಅಣ್ಣಪ್ಪನ ಕಾರಣಿಕದ ಕ್ಷೇತ್ರ ಧರ್ಮಸ್ಥಳ ಕ್ಷೇತ್ರದ ಕುಡವಂಚಿ ಪರಪು ಎಂಚಿತ್ತಿರ ಮೂಚಿ ಕಾರಣಿಕದ ಕಥೆನ ಈ ವೇದಿಕೆಡೆ ನನ್ನ ತುಂಬದ ದಿಸಟ್ಟೆ ನಿಕಲ ತುಂಬ ದೇವರಿಗೊಳ್ಳ ಬಂಧುಳೆ ಬಹುಶಃ ಮಲ್ಪುನಂಚಿನ ಓವೆ ಅಚ್ಚತತ್ವನ ನಂಡಲ ತಿದ್ದುದ ಸರಿ ಮಲ್ಪರಿಗೆ ವೇದಿಕೆದೆ ತುಂಬ ದಿಕ್ಕಡು ಒಳ್ಳೆರಿ ಸಿಂಫೋನಿ ದಂಪತಿಗಳು ಬಹುಶಃ ನೃತ್ಯ ಲೋಕಡು ಒಂದು ಜಾತಿ ಪರ್ಮೆದ ಸಾಧನೆಯನ್ನು ಮಾಡ್ತದೆ ಇನಿಕಲ ಜೋಕುಲಿಗೆ ನೃತ್ಯ ಶಿಕ್ಷಣ ಕೊಡಲು ಹೆಂಚಿತಿನ ಕಾರ್ಯಕ್ರಮವನ್ನು ಲೋಕಧರ್ಮ ಗುರುಪುನಂಚಿನ ಅದ್ಭುತ ಪ್ರತಿಭಾನ್ವಿತರೆ ಅಖಿಲ ಬುಖರ ಗುರುತ ಮತ್ತೊಂದು ಕಾರ್ಯಕ್ರಮವನ್ನು ಮುಂದುವರಿಸುವಂತಿಲ್ಲ ಬಂಧುಡೆ ಸುರತ ನೃತ್ಯ ಕ್ಷೇತ್ರ ಪುರಾಣ ಸಂಸ್ಕಾರ ಒರಿಯೋಡು ಸಂಸ್ಕೃತಿ ತೆರೆಯೋಡು ಪಂಪುನಂಚಿನ ಒಂಜಾತ ಆಶಯಗಳು ತೆರತಕ್ಕ ನೆಚ್ಚಿನ ಸಂಸ್ಥೆ ನಮ್ಮ ಕ್ಷೇತ್ರದ ಬಗೆಟ್ಟು ನಮ್ಮ ಚೌಕಳಿಗೆ ತಿರುಪುವನಂಚಿನ ಮಲ್ಲ ಕಚ್ಚೆಗೆ ಕೈಪಾಂಟು ಬಂದೊಳೆ ಆಡಿಯನ್ಸ್ ರೈಟ್ ಕೊಚ್ಚಿ ಅಂಚಿತ್ತಿನ ನೆಲಟ್ಟಿ ಭರತದ ಬತ್ತಿನಂಚಿನ ಕ್ಷೇತ್ರದ ಕಥೆಗಳು ಮಹಾಭಾರತ ದಶಾವತಾರ ಕಂಸಾಲೀಲೆ ಇಂಚಿತ್ತಿನ ಒಂಜಾತೆ ಪುರಾಣ ಕಥೆಗಳ ಜೊತೆ ಕ್ಷೇತ್ರ ಪುರಾಣ ನಂಚರಿ ಬಹುಶಃ ನಮ್ಮ ಹಿರಿಯ ಕೊಲೆಗೆ ಒಮ್ಮೆ ಒಂಚು ಪುರಾಣ ಕಥೆನ ಕೇಂದ್ರ ಅಕಲು ತಟ್ಟ ಮಾಡದ ಈ ಉತ್ತರ ಕೊಡ್ತಾರೆ ಇದ್ದಲ್ಲ ಕೊಂಬರಿಗ ಕರೋಡ್ ಬತ್ತೆ ಅಮಿತಾಬ್ ಬಚ್ಚನ್ ಟಿವಿಗೆ ಬಂದಿತ್ತು ಅಂದ ಇಲ್ಲರೂ ಕೊದ್ದಿನಂಚಿನ ದೊಡ್ಡ ಅಮ್ಮ ಪುರಾಣದ ಹೂ ಪ್ರಶ್ನೆ ಕೇಂಡಲ್ಲ ಆಕಲಿದ್ದು ಸುರುಕು ಮಕ್ಕಳು ಪಣಂತೀರಿ ಎಂಚ ಅಂದ ಕೇಂಡ ನಮ್ಮ ಹಿರಿಯ ಅಕಲು ಪುರಾಣ ಓದೊಂದಿತ್ತೇರಿ ಯಕ್ಷಗಾನ ಒಂದಿತ್ತೇರಿ ಏನಕ್ಕೆ ನಂಕ ಮೊಬೈಲ್ ಓದನ ಬಂಡ ಬೇತೆ ಓಲೋ ಇಚ್ಚೆ ಪುರಾಣಲ ಇಚ್ಚಿ ಯಕ್ಷಗಾನ ಇಚ್ಚಿ ಅಂಚಣ್ಣ ನಮ್ಮ ಮಕ್ಕಳಿಗೆ ಕತೆ ತೆರೆಯೋಣ ಬಗ್ಗೆ ಇಂಚ ಆ ಕಥೆಗಳೇನೆ ಒಂಚಾತೆ ಎಲ್ಲ ಮಾಡ್ತದೆ ಇಂಚಿತ್ತಿನ ವೇದಿಕೆ ಪುಟ್ಟುನಂಚಿನ ಪ್ರಯತ್ನ ಸುರುತ್ತ ಸಾಲಿಗೆ ಸಂಸ್ಥೆದ ಅಧಿದೇವತೆ ಎನಿಕಲ ನಾವು ಮಾತಿರ್ಲ ಕೈ ಮುಖ್ಯ ಮುಂಚಿನ ಕಟ್ಟಲದ ಅಪ್ಪ ಉಳ್ಳಾಚಿನ ಕಥೆನ ಈ ವೇದಿಕೆ ಪ್ರಸ್ತುತಪಡಿಸುವಂತಿಲ್ಲ ಬಂಧುಳೆ ಪ್ರಸ್ತುತಪಡಿಸುವಂಚಿನ ಕಥೆನ 4 ಸಾಲಡಿ ಪಂಪನಂಚಿನ ಪ್ರಯತ್ನ ಮಾಡ್ತೊಂಡೆ ದೇವಿ ಮಹಾತ್ಮೆ ಯಕ್ಷಗಾನ ಬಹುಶಃ ಕಟೀಲ ಮೇಳದಕ್ಕಲು ಪ್ರತಿ ಒಂಚೆ ವರ್ಷಗೂ ಆಚರಣೆ ಹೆಚ್ಚ ಪ್ರದರ್ಶನ ಮಾಡ್ಕೊಂಚಿನ ಒಂಚೆ ಕಥಾನಕ ನಂಗೆ ಮಾತಿರ್ಲ ಗೊತ್ತಿತ್ತಿನಂಚಿನ ಕತೆ ಶುಂಭನು ಶುಂಭೆನ ವದ ಕಾಲಡು ಅಕಲ್ನ ಮಂತ್ರಿ ಆದಿಪ್ಪುನಂಚಿನ ಅರುಣಾಸುರೆ ನಡೈದ ಕಲರ್ದು ಪಾರುಪೋಯಿನಂಚಿನ ಅರುಣಾಸುರೆ ತನ್ನ ಶುಂಭನು ಶುಂಭೆರ್ನ ವಧೆ ಮಲ್ತಿನಂಚಿನ ಶಕ್ತಿಗೆ ಸೋಪಾವಡು ಪಂಪನ ನೆಲೆಟ್ಟಿ ತಪಸ್ಸುಗೂ ಗೊಲ್ಲುವೆ ಉಗ್ರವಾಯಿನಂಚಿನ ತಪಸ್ಸು ಮಲ್ಪುವೆ ದೊಡ್ಡ ಕಾರದ ನರಮಾಣಿ 4 ಕಾರದ ಪಶುರ್ದು ಮರಣ ಬರ್ಯರೆ ಬಲ್ಲಿ ಪೊನ್ನರ್ದು ಮರಣ ಬರ್ರೆ ಬಲ್ಲಿ ಆನರ್ದು ಮರಣ ಬರ್ರೆ ಬಲ್ಲಿ ಪಂಪನಂಚಿನ ವಿಶೇಷವಾಯಿನಂಚಿನ ವರಬಲನ್ನು ಗೆತೊಣಬೆ ಬಲಿಷ್ಠರಾದ ಬರ್ಪೆ ದೇವಲೋಕಕ್ಕೂ ದಾಳಿ ಮತ್ತೊಂಬೆ ದೇವೇಂದ್ರನ ಸೋಪಾದಿ ಗಿಡಪ್ಪುವೆ ಯಾಗ ಯಜ್ಞ ಮಲ್ಪರೆಗೆ ಅನುವು ಮಲ್ತು ಕೊರ್ಚೆ ಋಷಮುನಿಕಿಲ್ನಕ್ಲೆ ತಿಕ್ಕಿನಲ್ಪ ಗಿಡತೆ ಯಾಗ ಯಜ್ಞ ನಡಪಂದೆ ಭೂಮಿಗೂ ಬರಗಾಲ ಬತ್ತು ಬೋಡು ನರಮಾನ್ಯನ ದಿನಪುನಂಚಿನ ಕಾಲಘಟ್ಟಗ ಭೂಮಿ ಜನಕುಲು ಬತ್ತು ಬೋಯರಿ ಮಂಚಿನ ಬಡವುಗೂ ಓಲೆ ಆಸರ ದಿಕ್ಕಂದಿನಂಚಿನ ಪುರ್ತು ಆ ಪುರ್ತುಡು ತಪಸ್ಸುಗೂ ಕುಳಿತಿತ್ತೀರಿ ಜಾಬಾಲಿ ಮಹರ್ಷಿಲು ಜನಕುಲ ಆಹಾಕಾರದ ಬೊಬ್ಬೆ ಆರ್ನಕ್ಕೆ ಬಿಗಕೆಂಡು ಹೊರಾನೆ ತಪಸ್ಸು ಲಕ್ಕೇರಿ
ತನ್ನ ಜ್ಞಾನ ದೃಷ್ಟಿಡು ವಿಶೇಷವಾಯಿನಂಚಿನ ಲೋಕದ ಸ್ಥಿತಿಗತಿನಂದು ಒಂದೇರಿ ಯಜ್ಞ ಮಲ್ಪೋಡು ವರ್ಷ ಬರೋಡು ಪಂಪನಂಚಿನ ನಿರ್ಧಾರಗೂ ಬರ್ತೇರಿ ದೇವಲೋಕಗೂ ದೇವೇಂದ್ರ ನಡೆ ಹೋಗ್ತೇರಿ ಅಪ್ಪೈತಿನಂಚಿನ ಕಾಮಧೇನನ್ನು ಕನವಡು ಭೂಮಿಗೆ ವರ್ಷನು ಕಣ್ಪೋವಡು ಆ ಮುಖೇನ ಯಾಗ ಯಜ್ಞ ಮಲ್ಪೋಡು ಪಂಪನಂಚಿನ ಆಸೆ ಪಟ್ಟೊಂಡೇರಿ ದೇವೇಂದ್ರಡು ತನ್ನ ಮನಸ್ಸದ ಆಸೆನ ಪಟ್ಟೊಂಡಾಗ ದೇವೇಂದ್ರ ಪಂಪೆಗೆ ಪೂಚರೆ ಕಾಮಧೇನು ಯಾನು ಖಂಡಿತವಾದಲು ಕಡಪಡ್ತವೆ ಅಂಡ ವರ್ಣಲೋಕಡು ನಡಪುನಂಚಿನ ಯಜ್ಞದ ಅವರ ಕಾಮಧೇನು ವರ್ಣಲೋಕಗೂ ಪೋತಲಿ ಅಂಡ ಆಲ ಮಗಲ ನಂದಿನಿ ಮೂಲ ಉಲ್ಲಲು ಹಾಲು ಬರ್ಪಂಡಲೆ ತಂದು ಪೋಲೆ ಜಬಾಲಿ ಮಹರ್ಷಿರು ಸೀದಾ ನಂದಿನ ಕೈತಲೆ ಪೋಪಿರಿ ನಂದಿನ ವಿಚಾರನು ಪಂಪಿರಿ ಆ ಪುರ್ತುಡು ಆರು ಏತ್ ಕೈ ಮುಗಿದು ಕೆಂಡಲ ನಂದಿನಿ ಭೂಮಿಗೂ ಬರೆಯರೆ ಒತ್ತನು ಜಲೆ ಭೂಮಿದ ಬಗ್ಗೆ ಇತ್ತಿನಂಚಿನ ತುಚ್ಛ ಭಾವರದವರ ಭೂಮಿದ ಜನಕ್ಲಿನ ನಿಂದನೆ ಮಲ್ಪರಿಸುವ ಮಲ್ಪೋರೆ ಕೋಪ ಬತ್ತನ ಜಾಬಾರಿ ಮಹರ್ಷಿಲೆಗೆ ಕೊರಿಯರು ಶಾಪ ವಾ ಬಾಯಿಲೆ ಭೂಮಿದ ಜನಕ್ಲೇನೆ ಭೂಮಿನೇ ನಿಂದನೆ ಮಲ್ತನ ಅವೇ ಭೂಮಿಡಿ ಈ ತುದಯಾದ ಪರಿಪುಲ ನಂದಿನಿಗೆ ಅಪಗ ಜ್ಞಾನೋದಯ ಅಂಡೆ ಕಡೆಕಂಡಡು ಕೊಡಿ ದುಃಖದೆತ್ತಲೆ ಸ್ವಾಮಿ ಮಹರ್ಷಿಗಳ ಪಾದಪತ್ತಿಯಲ್ಲಿ ಕೊರಿನಂಚಿನ ಶಾಪನು ಯಾನು ಗೆತ್ತೊಂಲೆಕ್ಕ ಇಚ್ಛಾಪೆ ಆದಿಮಾಯನು ಸುಗಿತಿರಲ್ಲ ಆರು ನಿನ್ನ ಶಾಪಗೂ ಪಿರಿಶಾಪ ಕೊಡುವಿರು ಬಣದು ಅಗತ್ತು ಪೋಯಿರಿ ನಂದಿನಿ ಜಗನ್ಮಾತೆಯನ್ನು ಸುಗಿತೊಂಡಲೆ ನಂದಿನಿನ ಬಲಿಪುದ ಸೊರಕೆಂಡು ಜಗನ್ಮಾತೆ ಪ್ರತ್ಯಕ್ಷ ಇರಿ ತನ್ನ ಕಥೆನು ಪನ್ನಂಚಿನ ಪುರ್ತುಡು ಮಹರ್ಷಿಲು ಕೊರ್ನಂಚಿನ ಶಾಪಗೂ ಪಿರಿಶಾಪ ಇಚ್ಛಿಬಾಲೆ ತುಂಬದ ದಿನಮಾನಿಗೆ ದುಷ್ಟ ದಾನವೀರನ ವಧೆ ಮಲ್ಪರಿಗೂ ಬಡಾದು ಯಾನೇ ಭೂಮಿಗೂ ಬರ್ಪೆ ಬತ್ತಿನಾಲು ನಿನ್ನ ಕಡಿ ಪ್ರದೇಶಗಳು ನಿನ್ನ ಮಗಳದು ಉದ್ಧವ ಪಂಪಿರೆ ಆ ಪುರ್ತುಗು ನಿಕ್ಕು ಶಾಪ ಪಿರಿಯೋಡು ಸರಿ ನಂದಿನಿ ತುದಯಾದ ಪರಿತಲ್ಲಿ ಕಟಿಲಿರ್ದು 13 ಕಿಲೋಮೀಟರ್ ದೂರ ಪುನಂಚಿನ ಮಿಜಾರದ ಕೈತಲ್ದ ಕನಕಗಿರಿ ಪರ್ವತಡಿ ತುದಯಾದು ಪುಟದು ಪರತೊಂದು ಪೋಯಲ್ಲಿ ಕಾಲ ಕರಿಯೊಂದು ಪೋಂಡು ದುಷ್ಟ ಅರುಣಾಸುರನ ಅಟ್ಟಹಾಸ ಜಾಸ್ತಿ ಮುಂದೆ ಪೋಂಡು ಆ ಪುರ್ತುಡು ಇಂದ್ರಾದಿ ಸುಮನ ಸೇರಿ ದೇವರ್ಕಳು ಮಾತಿರ್ಲ ಸುಗಿತೊಂಡೇರಿ ಅಪ್ಪೇನೆ ಆಚಿಕಾರದ ದುಂಬೆ ಆದೆ ಭ್ರಾಮರಿಯಾದೆ ಉದಿತ ಬತ್ತೇರಿ ಲೋಕಮಾತೆ ದುಷ್ಟ ಅರುಣನು ಕೆಡ್ದು ಕಳೆಯರಿ ನಂದಿನಿಗೂ ಕೊರ್ನೆಂಚಿನ ಪಾತ್ರದ ಪ್ರಕಾರ ನಂದಿನಿನ ಕಟಿ ಪ್ರದೇಶೋಡು ನೆಲೆ ಉತ್ತಿಯರಿ ಲೋಕಮಾತೆ ಅದು ಇನಿಕುಲ ಜಗತ್ತನ್ನು ಕಾಪನ ಅಪ್ಪೆ ಅದು ಕಟೀಲಡಿ ನಡೆಯುವಂತಿನ ಉಳ್ಳಾಲ್ತಿ ಮೊದಲೇ ಅಂಚತ್ತಿನ ಪುಣ್ಯಕ್ಷೇತ್ರದ ಕತೆ ಕಟೀಲು ಕ್ಷೇತ್ರ ಮಹಾತ್ಮೆನೆ ಸುರೇಶ್ ಶೆಟ್ಟಿ ಬಜ್ಪೆ ನಿರ್ದೇಶನಗಳು ಈ ವೇದಿಕೆಗೆ ಪ್ರಸ್ತುತಪಡಿಸುವಂತಿಲ್ಲ ನಿಖಿಲ ಮಾತಿರಲ ಆಶೀರ್ವಾದ ರೂಪದ ಕೈ ಚಪ್ಪಳದ ಸ್ವರಶಬ್ದ ನಿತ್ಯ ನಿರಂತರವಾದ ಜೊತೆ ಪಂಪನ ಸದಾಶಯನ ಪಟವಂತೆ ಒಂಚೆ ಪಂಪನು ನಿಖಲೊಟ್ಟಿಗೂ ಬುದ್ಧಿ ಹೊಂದಿಲ್ಲ ಮೊದಲೇ ಒಂಚಿ ಪಂತ ಒಂಜಿ ಸವಾಲು ಮುಲ್ಪ ಸೇರ್ದಿನ ಮಾತಾಡಿಗಲ್ಲ ಈ ನೃತ್ಯ ನಡುಪುನಗ ಈ ನೃತ್ಯದ ಒವ್ವೇ ದೃಶ್ಯನು ನಿಖಲು ಮೊಬೈಲ್ ಫೋಟೋಗೆತ್ತಿದೆ ಅವೇನು ಸ್ಟೇಟಸ್ ಪಾಡ್ಲ ಕಾರ್ಯಕ್ರಮದ ಮುಗಿತಲ್ಲರು ತುಂಬು ಏರ್ನ ಸ್ಟೇಟಸ್ ಜಾಸ್ತಿ ವ್ಯೂ ಆತಂಡ ಅಕ್ಲಿಗೆ ಬಂಗಾರದ ಪದಕ ಕೊಡ್ತ ರೆಡಿ ಏರ್ಲದಾಲ ಮನಿ ಪೂಜಾರಿ ರೆಡಿ ಅದೇ ಎಸ್ ಖಂಡಿತವಾಗಲ್ಲ ಸ್ಟೇಟಸ್ ಪಾಡ್ಲ ಏರ್ನ ಜಾಸ್ತಿ ವ್ಯೂ ಹಾಕೊಂಡು ಅಕ್ಲಿಗೆ ಇನಾಮ ಖಂಡಿತವಾದ್ಲ ಗೊರ್ಪ ಪದಕ ಬಂಗಾರದಾನೆ ಎಸ್ ಇಂತೆ ನಿಗ ಮಾತಿರಲ್ಲ ಕೈ ಚಪ್ಪಳದ ಸುರಶುದ್ಧ ಬುಕ್ಕರ ಭೂಮಂಡಲ ಬಿಡೋಡು ಬಾಣಮಂಡಲ ಎತ್ತೋಡು ಕಟೀಲು ಕ್ಷೇತ್ರ ಮಹತ್ವನೇ ಈ ವೇದಿಕೆಗೆ ಪ್ರಸ್ತುತಪಡಿಸುವಂತಿಲ್ಲ. ಕಟೀಲು ಎನ್ನುವ ಪುಣ್ಯಕ್ಷೇತ್ರಕ್ಕೆ ಅದರದ್ದೇ ಆದ ಹಿನ್ನೆಲೆ ಇದೆ. ಒಂದು ಕಾಲದಲ್ಲಿ ಅರುಣಾಸುರನೆಂಬ ರಾಕ್ಷಸನು ಬ್ರಹ್ಮನ ವರಬಲದಿಂದ ಕೊಬ್ಬಿ ಭೂಲೋಕದಲ್ಲಿ ನಡೆಯುವ ಯಜ್ಞ ಯಾಗಾದಿಗಳನ್ನು ನಿಲ್ಲಿಸಿದ ಪರಿಣಾಮದಿಂದಾಗಿ ಭೂಲೋಕದಲ್ಲಿ ಬರಗಾಲ ಆವರಿಸುತ್ತದೆ. ಇದನ್ನರಿತ ತಪೋನಿರತರಾದ ಜಾಬಾಲಿ ಋಷಿಯು ದೇವಲೋಕಕ್ಕೆ ತೆರಳಿ ಇಂದ್ರದೇವನಲ್ಲಿ ಕಾಮಧೇನುವನ್ನು ಭೂಲೋಕಕ್ಕೆ ಕಳುಹಿಸಲು ಕೇಳಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಕಾಮಧೇನು ವರುಣ ದೇವರೆಡೆಗೆ ತೆರಳಿದ ವಿಷಯ ತಿಳಿದು ಅವಳ ಮಗಳಾದ ನಂದಿನಿಯನ್ನು ಭೂಲೋಕಕ್ಕೆ ಕಳುಹಿಸಲು ಒಪ್ಪುತ್ತಾನೆ. ಆದರೆ ನಂದಿನಿ ಭೂಲೋಕವನ್ನು ತುಚ್ಛವಾಗಿ ಹೀಯಾಳಿಸಿ ಭೂಲೋಕಕ್ಕೆ ಬರಲು ಒಪ್ಪದ ಕಾರಣ ಕೋಪಗ್ರಸ್ತನಾದ ಜಾಬಾಲಿ ನಂದಿನಿಗೆ ಭೂಲೋಕದಲ್ಲಿ ನದಿಯಾಗಿ ಹರಿಯುವಂತೆ ಶಾಪ ಕೊಡುತ್ತಾರೆ. ನಿನ್ನ ಕಟಿ ಪ್ರದೇಶದಲ್ಲಿ ಮಗಳಾಗಿ ಜನಿಸುತ್ತೇನೆ ಎನ್ನುವ ಜಗನ್ಮಾತೆಯ ಅಭಯ ನುಡಿಯಂತೆ ನಂದಿನಿ
ಭೂಲೋಕದಲ್ಲಿ ನದಿಯಾಗಿ ಹರಿಯುತ್ತಾಳೆ. ಇತ್ತ ಅರುಣಾಸುರನ ಉಪಟಳದಿಂದ ಬೇಸತ್ತ ಇಂದ್ರಾದಿ ಸುಮನಸರು ತ್ರಿಮೂರ್ತಿಗಳು ಆದಿಮಾತೆಯನ್ನು ಸ್ತುತಿಸಿದಾಗ ಅಭಯವನ್ನಿತ್ತ ಜಗನ್ಮಾತೆ ಮೋಹಿನಿಯ ರೂಪದಲ್ಲಿ ರಕ್ಕಸರನ್ನು ತನ್ನೆಡೆಗೆ ಆಕರ್ಷಿಸಿ ರಕ್ತೇಶ್ವರಿಯಾಗಿ ಚಂಡ ಪ್ರಚಂಡರಾದಿ ರಕ್ಕಸರ ರುಂಡ ಚೆಂಡಾಡುತ್ತಾಳೆ. ಭ್ರಾಮರಿ ರೂಪದಲ್ಲಿ ಬಂಡೆಯಿಂದ ಹೊರಬಂದು ಅರುಣಾಸುರನನ್ನು ವಧಿಸಿ ಇಳೆಗೆ ಶಾಂತಿ ನೀಡಿ ಮಂಗಳಕಾರಕಳಾಗುತ್ತಾಳೆ. सर्वमङ्गलमा
ಈ ದೇವಲೋಕದ ಐಸಿರಿ ನೀನು. ಭೂಲೋಕದ ಜೀವ ಜಂತುಗಳಿಗೆ ಹೊಸ ಜೀವ ಕೊಡು. ಬಾ ತಾಯಿ, ಬಾ, ಭೂಲೋಕಕ್ಕೆ ಇಳಿದು ಬಾ. ಏನು? ಭೂಲೋಕಕ್ಕೆ? ಪಾಪದ ಭಾರ ತುಂಬುವ ಭೂಲೋಕಕ್ಕೆ ನಾನು ಬರಲಾರೆ. ಬರಲಾರೆ. ನಂದಿನಿ, ಈ ದೇವಲೋಕದ ಅಧಿಪತಿ ದೇವೇಂದ್ರನೇ ನಿನ್ನನ್ನು ಕಳುಹಿಸಲು ಒಪ್ಪಿದ್ದಾನೆ. ಇಂದ್ರ? ಇಂದ್ರ ಬಿಡು. 3 ಕಣ್ಣಿನ ಮುಕ್ಕಣ್ಣ ಕರೆದರೂ ನಾನು ಕೇಳಲಾರೆ. ದೇವಲೋಕವೇ ಭೂಲೋಕಕ್ಕೆ ಚರಿದು ಬಿದ್ದರು ನಾನು ಬರಲಾರೆ ಅಂದರೆ ಬರಲಾರೆ. ನಂದಿನಿ, ನಂದಿನಿ, ಭೂಲೋಕವನ್ನು ತುಚ್ಛವಾಗಿ ಹೀಯಾಳಿಸಿಯಾ? ವಿಶ್ವಾಮಿತ್ರ, ವ್ಯಾಸ, ವಾಲ್ಮೀಕಿಯಂತಹ ಮಹಾ ಮುನಿಶ್ರೇಷ್ಠರಿಗೆ ಜನ್ಮ ನೀಡಿದ ಆ ಪುಣ್ಯ ಭೂಮಿಯನ್ನು ಹೀಯಾಳಿಸಿಯಾ? ನಂದಿನಿ, ನಂದಿನಿ. स्वाहा ॐ तत्सवितुर्वरेण्यं भर्गो देवस्य धीमहि धियो यो नः प्रचोदयात् स्वाहा ॐ तत्सवितुर्वरेण्यं भर्गो देवस्य
ಎಂತ ಸುಂದರ ಕಂಠ, ರಾಗ, ತಾಳ, ಗಾನ, ಎಂತಹ ನಗು. ಮೆಚ್ಚಿದೆ ಹೆಣ್ಣೆ, ಮೆಚ್ಚಿದೆ. ಯಾರು ನೀನು? ನಿನ್ನ ಹೆಸರೇನು? ಯಾವ ಊರೆಂದು ಹೇಳುವ? ನನ್ನನ್ನು ಯಾರು ಎಂದು ಕೇಳುವ ನೀನು ನಿನ್ನನ್ನು ನೀನೇ ಯಾರೆಂದು ತಿಳಿದೆಯಾ? ಮೆಚ್ಚಿದೆ. ನಿನ್ನ ಧೈರ್ಯದ ನುಡಿಗೆ ಮೆಚ್ಚಿದೆ. ನಾನು ಯಾರೆಂದು ಇಡೀ ಲೋಕವೇ ತಿಳಿದಿದೆ. 3 ಲೋಕವನ್ನು ನನ್ನ ಈ ಕಿರು ಬೆರಳಿನಲ್ಲಿ ಅಲ್ಲಾಡಿಸುವ ವೀರ ಅರುಣಾಸುರ, ಅರುಣ ದೇವರು ನಾನೇ. ಅರುಣ ಆದರೇನು, ದೇವರಾದರೆ ನನಗೇನು? ನನ್ನನ್ನು ಯಾರೆಂದು ತಿಳಿಯದ ನಿನ್ನನ್ನು ದೇವರಿಂದ ನಾನು ಹೇಗೊಪ್ಪಲಿ? ನಿನ್ನ ಬುದ್ಧಿವಂತಿಕೆಯ ಮಾತಿಗೆ ಮೆಚ್ಚಿದೆ. ನೀನು ಯಾರು? ನಿನ್ನ ತಂದೆ ತಾಯಿ ಯಾರೆಂದು ಹೇಳುವೆಯಾ? ನನ್ನನ್ನು ಯಾರು ಹೇಗೆ ಕರೆಯುವರೋ ಹಾಗೆ ಅಮ್ಮ ಅಂತ ಕರೆದವರಿಗೆ ನಾನೇ ಅಮ್ಮ, ಮಗಳು ಅಂತ ಕರೆದವರಿಗೆ ನಾನೇ ಮಗಳು. ಅಕ್ಕ ತಂಗಿಯಾದರೂ ಆಗುವೆ. ನೀನು ನನ್ನ ದಾರಿಯಲ್ಲೇ ಇದ್ದಿ. ನಾನು ನಿನ್ನ ಹಾದಿಯನ್ನೇ ಕಾಯುತ್ತಿದ್ದೆ. ನೀನು ಅಮ್ಮನಾಗಿ ಬರಬೇಕು, ನನಗಲ್ಲ, ನನ್ನ ಮಕ್ಕಳಿಗೆ. ನೀನು ತಂಗಿಯಾಗಿ ಬರಬೇಕು, ನನಗಲ್ಲ, ನನ್ನ ಮಡದಿಗೆ. ಓ ನನ್ನ ಮೋಹಿನಿ, ನನ್ನ ಕೈ ಹಿಡಿದು ಸುಖದ ಸುಪ್ಪತ್ತಿಗೆಯಲ್ಲಿ ಮೇರೆ ಬಾ, ಬಾ, ಹತ್ತಿರ ಬಾ. ಅರುಣ, ನಿನಗೆ ನಾನು ಯಾರೆಂದು ಇನ್ನೂ ತಿಳಿಯಲಾಗಲಿಲ್ಲವೇ? ನೆನಪಿಸಿಕೋ, ಆವತ್ತು ನಿನ್ನ ಸಾಕಿದ ಅಪ್ಪ ಶಂಭಾಸುರ ಹಾಗೂ ಅವರ ಸಂಗಡಿಗರು ಕದಮ್ಮ ವನದಲ್ಲಿ ಹೆಣ್ಣೊಬ್ಬಳಿಗೆ ಮರುಳಾಗಿ ಸೋತು ಪ್ರಾಣ ಕಳೆದ ಕಥೆ ನೆನಪಿಸಿಕೋ. ಅರುಣ, ಕದಮ್ಮ ವನದಲ್ಲಿ ಇದ್ದ ಸಿರಿದೇವಿ ನಾನೇ. ಹೌದು, ಆ ಕೌಶಿಕೆ ನಾನೇ. ಅರುಣ, ಹಾಗೆ ತೀರಿಸುವ ಹಠ ಇದ್ದರೆ ಬಾ, ಅರುಣ ಬಾ. ಯಾವುದೇ ಆಯುಧವಿಲ್ಲದೆ ಖಾಲಿ ಕೈಯಲ್ಲಿ ನಿಂತಿವೆ. ಬಾ. ಬನ್ನಿ
ಗಾನ ಮಂಜರಿ ಭಕ್ತಿ ಭಾವದ ನೃತ್ಯ ಸಂಗಮ Thundergirls, 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 Thundergirls. ಎಸ್ ಕಟೀಲು ಕ್ಷೇತ್ರ ಮಹಾತ್ಮೆ ಎಡ್ಡಾತನಂದ ಕೈ ಚಪ್ಪಳ ಕೊರ್ಲೆ ಬಂದಿಲ್ಲ. ಎಸ್ ಥ್ಯಾಂಕ್ ಯು. ಅದು ಸ್ಟೇಟಸ್ ಬಾಡಿ ಇರುತ್ತೆ. ಚುಕ್ಕಿ 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 ಅಲ್ಪೊಂದು ಜನ ಬತ್ತು ಬಂದಿಲ್ಲ ನನ್ನ ಫ್ರೆಂಡ್ ಎಂಚ ಸ್ಟೇಟಸ್ ಬಂದ ಕಾಣೆ ಎಂಚ ಗೆತ್ತಿನ ಫೋಟೋನ ಬಾರ್ದು ಸ್ಟೇಟಸ್ ಬಾಟ್ರಿ ಚಾಗಿ ಆತು ಚುಕ್ಕಿ ಉಂಡು ಒಂದೊಂದು ಚುಕ್ಕಿ ಏತ್ ವ್ಯೂಸ್ ಹಾಕೊಂಡು ತೂಕ. ಎಸ್ ಚುಕ್ಕಿ ಬರ್ಚಿಂಕ್ ಆ ಚುಕ್ಕಿಗೆ ಒಂಜಿ ಲೆಕ್ಕ ಕೊರ್ಪಾನಿದ್ದೆ ಗೆಂಜಿನಗಲೇ ಬಂಗಾರದ ಪದಕ ಅವ್ರು ಉಳ್ಳೇರತ್ತ ಅಣ್ಣ ಬಂಗಾರದ ಪದಕ ಕೊರ್ಪಾಯ ಅಂತಿದ್ದಾರೆ ಉಳ್ಳೇರು. ಎಸ್ ಬರೀ ಸುಲಭದ ಒಂಚು ಲೆಕ್ಕ ಗೆಂಡ್ಬ್ಯಾನ್ ಜಾಸ್ತಿ ಬಂಗದ ಗೆಂಡು ಬಂಗ ಹಾಪುನು ನಾನು ಲೆಕ್ಕ ಕೊಡಿ ಯಾಪದುಂಡೆಲ್ಲ ಫೈಲೆ ಅಂಚಾದ ಮೈಕ ಬರ್ತೀನಿ. ಎಸ್ ಸುಲಭದ ಗೆಣಿಗ ಒಂಚೆಡ್ದು ನೂದು ಮುಟ್ಟೆ ಬರೆನಾಗ ಎಡಮ ಪನ್ಪುನ ಅಂಕೆ ಏತ್ ಸರ್ತಿ ಬರೆ ಪಂಡ ನಮ್ಮ ಇಂಕೇರು ಉತ್ತರ ಉಂಡಲ್ಲ ಅಪ್ಪನ ಬಂಗಾರದ ಬದಕ ಕೊರ್ಪಿನ ಕೊರ್ಪ್ಯಾನ್ ಸುಲಭದ ಗೆಣ್ಣೇನು ಒಂಚೆಡ್ದು ನೂದು ಮುಟ್ಟೆ ಬರೆನಾಗ ಎಡಮ ಪನ್ಪುನ ಅಂಕೆನೆ ಎಡಮ ಪನ್ಪುನ ಸಂಖ್ಯೆನೆ ಏತ್ ಸರ್ತಿ ಬರೆಪ ಬೇಗ 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 ಬರ್ತಾನೆ ಎಲ್ಲ ರಜೆ ಅಂಡಲ್ಲಿ ಇನ್ನೊಂಚೂರು ಬರ್ತಾಂಡೆ. ಎಸ್ ಬೇಗ 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 ಇದೇ ಬರ್ತಮ್ಮ ನೋಡು ಬಂಗಾರದ ಬದಕ ಸುಲಭ ಹೊಡೆದಿ ಖುಷಿ. ಬೇಗ 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 ಕೇಳಿ ರಂಚಿನ ಪ್ರಶ್ನೆ ಬಾರಿ ಸುಲಭ ಉಂಟು. ಒಂಚೂರ್ದ ನೂದು ಮುಟ್ಟ ಬರಿನಾಗ ಎಡಮ ಪಂಪುನ ಅಂಕೆನು ಎಡಮ ಪಂಪುನ ಸಂಖ್ಯೆನು ನಮ್ಮ ಏತು ಸರ್ತಿ ಬರಪ್ಪ ಬೇಗ 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 ಇದೇ ಬಲ್ಲೆ ಶಾಬಾಷ್ ಮಿತ್ರಲ್ಲ ಸರ್ ಶಾಬಾಷ್ ಖುಷಿ ಆಯ್ತು. ಇರ್ಲ ಪುದರ್ ಮಾಡಿದ್ದಾರೆ ಮಾತೂಸ್ ಮನ್ಪಿನಿ ಇರುವ ಅಂದು ಎಂಚಿನ ಇರುವ ಬಲಮ್ಮ ಇರ್ಬಲ್ಲಿ ಇರು ಪೋಚು ಅಣ್ಣ ದೇವ್ರ ಪೋಚು ಬಲಮ್ಮ ಶಬಾಷ್ ಖುಷಿ ಉಂತಲೇಮ್ಮ ಪುಟ ಪುದಾರಿ ಸುಕನ್ಯಾ ಏತಮ್ಮ 14 ಸರ್ತಿ ಶಾಬಾಷ್ ಎಂಚಿನ ಇರುವ 14 ಬಲ್ ಉಂತಲಮ್ಮ ಇರ್ಲ ಪೋಚು ಉಂತಲೆ ಅಣ್ಣ ನಮಸ್ಕಾರ ಪುದಾರಿ ಶ್ರೀಜಿತ್ ಬಂದ್ಬಿಡಿ ಏತನ್ನ 21 ಸರ್ತಿ ಇರುವ 14 21 ಈರ್ನ ಎದ್ದು ಬಿಟ್ಟು ಬರ್ತಾರ ಇರ್ಲ 25 ಒಟ್ಟು ಲೆಕ್ಕ ಆಗ್ತೀನಿ 2 ಜನಗಳ ಶಬಾಷ್ ಈ ಸರ್ತ ಅಂದ್ರೆ ಅವ್ರ ಬಟ ತೆತ್ತಂದ್ರೆ ಶಬಾಷ್ ಬೇತಂಡಮ್ಮ ಬಲೆ ಬಿಟ್ಟೆ ಬಲೆ ಬಲೆ ಹಿಂಗ ಲೆಕ್ಕ ಯಾನ್ ಬಾರಿ ಪನ್ಯದ ಯಾನ್ ಶಾಲೆ ಸುರಿಕೆ ಬೈಲಿ ಜೋಕುಳಿತ ಅಲಕ್ಕ ಬೈಲ್ ಮಾಡ್ಬೋದು ಈರ್ ಬೋಲ್ ಶಬಾಷ್ ಪುಟ ಪುದಾರಿ ಭಾಗ್ಯಲಕ್ಷ್ಮಿ ಭಾಗ್ಯೋಡು ಬರ್ತೀನ ಉತ್ತರ ಪಾದ್ರಾಡು ಯಾರು ಇರುವ ಬನ್ನಿ ಪಾದ್ರಾಡು ಇರಂತಲೇ ಬಿಟ್ಟು ಶಬಾಷ್ ನಾನು ಯಾರಲ್ಲ ಇನ್ನು ಯಾರಾದ್ರೂ ಇದ್ದೀರಲ್ಲ ಉತ್ತರ ಬೇಗ ಬೇಗ ನಮ್ಗೆ ಲೆಕ್ಕ ಬೇಗ ಬೇಗ ಈಗ ಬಲೆ ಬಲೆ ಏರು ಶಬಾಷ್ ಬಲೆ ಬಲೆ ಏರು ಬೇಗ ಬೇಗ ಶಬಾಷ್ ಬಲೆ ಏನು ದೂರ ಮಾತಾಡೋ ಸರ್ತಿ ಬಲೆ ಬಿಟ್ಟೆ ಶಬಾಷ್ ಶಬಾಷ್ ಖುಷಿ ಏತು ಬಿಟ್ಟ ಅಲ್ಲಿ ಗಾಡಿ ವಿಡಿಯೋ ಬಂದು ಮಾತಾಡ್ತಿದ್ವಿ ಬೇಗ ಬೇಗ ಬನ್ನಿ ಎಂತದ 12 ಅಮ್ಮ ಕೂಡ ಮತ್ತೆ ಬನ್ನಿ ಮೊದಲು ಹೋದಿನ ಮಗಲೇ ಇದ್ದು ಬಿಡ್ರ ಪುಟ್ಟ ಉಂಟಿಲ್ಲ ಪುಟ್ಟ ಪೋಚು ಶಬಾಷ್ ಖುಷಿ ಒಂದೇ ಸರ್ತಿ ಏನೋ ಅಣ್ಣ ನೀವು ಕೆಬಿಗೋರ್ಲೆ ಮುಳ್ಳು ಓಯ್ ಏನೋ ಮಾಡಿ ಒಂದೇ ಸರ್ತಿ ನೀವು ಎಂಜಿನ ಭದ್ರಾಡಿ ಇರುವಬ್ರ ಶಬಾಷ್ ಏತ್ ಮೇಣ 10 ಸರ್ತಿ 15 ಸರ್ತಿ ನೀವು ಓಲ್ ಲೆಕ್ಕ ಅಂತ ಬರ್ತೀವಿ ನೀವು ಗೊತ್ತಾಯ್ತು ಪುಟ್ಟ ಎಷ್ಟು ಪುಟ್ಟ ಕೊಂಡೆಡ ಕೊಂಡೆಡ ನಾವು ಚಳಿ ಆಗುತ್ತೆ ಏಷ್ಟ ಎಂತದ ಅಂತ ಗೊತ್ತಿಲ್ಲ ನಿಲ್ಲು ನೀನು ಶಬಾಸ್ ಅಣ್ಣ ಉಂಟಿಲ್ಲ ಏನು ಉಂಟಿಲ್ಲ ಖುಷಿ ಇಡ 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 ಬಲಮ್ಮ ಅಲ್ಬಾ
ಹೆಂಗೇನು ನಮಸ್ಕಾರ ಪದ್ನಮ್ಮ ಇರ್ಲು ಬೋಡಮ್ಮ ಶಬಾಷ್ ನಿಲ್ಲ ನೀನು ಹೋಗ್ಬಿಡು ಪದ್ನಮ್ಮ ಸರ್ತಿ ಸರ್ವತ್ತಿ ಏನಮ್ಮ ಒಂದೇ ಸರ್ತಿ ಇರ್ಲಾರ್ಲೇಕಣೆ ಶಬಾಷ್ ಯಾವ ನನ್ನ ಯಾವ ಶಬಾಷ್ ಬಂದುಳೆ ಒಂಚು ಪಾತ್ರ ಬಂತೆ ಈತ ಜನ ಮಿತ್ತು ಅಂತ ಅವ್ರು ಗೂಗಲ್ ಸರ್ಚ್ ಮಾಡ್ತು ಬರ್ತೀನಿ ಯಾರು ಇಲ್ಲ ನಮ್ಮ ಒಟ್ಟು ಪದ್ನೆಣ್ಮ ಗೂಗಲ್ ಏಪಲ್ಲ ಸತ್ಯ ಅನ್ಪುಜಿ ಐಕ್ ಅನ್ಪುನಿ ಆನ್ಲೈನ್ ಕ್ಲಾಸ್ ಏತಿತ್ತನಲ್ಲ ಆತಿ ನಮ್ಮ ಶಾಲೆ ಆಗ್ಬೋದು ಕಲ್ತಡ ಮಾತ್ರ ಆನ್ಲೈನ್ ನಂಗೆ ತೂದು ಬರ್ಯಾರ ಐಕ್ ಗೂಗಲ್ ಅನ್ಪುನಿ ಎಸ್ ಬಲ್ಲ ಅಣ್ಣ ಅಂತೀವಿ ಖುಷಿ ಆಗ್ತೈತೆ ಸರ್ ನೀಕು ಬಂಗಾರದ ಬದುಕ ಕೊರ್ಪಿನವ್ರು ಇವರು ಇಲ್ಲಿ ಅರೆಲ್ಲ ಎಪ್ಪೊಡಿತೆ ಪ್ರಕಾಶ್ ಸಿಂಪನಿ ಸರ್ ಪ್ರಕಾಶ್ ಅಣ್ಣ ಇವ್ರ ವೇದಿಕೆಗೆ ಬರೋದು ಪ್ರಕಾಶ್ ಅಣ್ಣ ಬಲೆ ಆರು ಕೊರಪೆ ಅಂತೆ ನಂಚಾದೆ ಕೊರಂದೆ ಕುಳಿಚು ಎಸ್ ಬಂದಳ ಇದ ಮಾತಾರ ಲೆಕ್ಕ ಅಂತಂದಲ್ಲ ಕೈತೆ ಬಿರಿಯಲ್ಲಿ ಕಾರ್ತೆ ಬಿರಿಯಲ್ಲಿ ಯಾನು ಕೇಂಡಿ ನಂಚಿನ ಅಣ್ಣ ಇದು ಗೊತ್ತಿಲ್ಲ ಪೋಚೆ ಯಾನು ಕೇಂಡಿ ನಂಚಿನ ಪ್ರಕಾಶ್ ಅಣ್ಣ ನಂಜಿ ಮಕ್ಕಳು ಲೆಕ್ಕ ಗಂಡ ಉತ್ತರ ಕೊರಿಯರು ಬಂಗಾರದ ಬದುಕಿ ಇವ್ರು ಕೊರ್ರೆ ಫಂಡರ್ ನಾವು ಪಾತ್ರ ನಾನು ಅಂಚೆಲ್ಲ ಎತ್ತೀನಿ ಒಂಜೆರ್ದು ನೂದು ಮುಟ್ಟೆ ಬರೇನಾಗ ಎಡಮ ಅನ್ಪುಣ ಅಂಕಿ ನೇತ್ ಸರ್ತಿ ಬರಪ್ಪ ಅಂದೆ ಯಾನು ಕೇಂಡಿ ಎಡಮ ಬರೇನಾಗ ಬರಪ್ಪ ಬಂದಳು ಅದೇ 17 ಬರೇನಾಗಲ್ಲ ಎಡಮ ಬರಪ್ಪ ನಮ್ಮ ಒಂಜೆರ್ದು ಬಗ್ಗೆ ಎಡಮ ಬರಪ್ಪನೆ ಅದೇ 20 ಎಡಮ 30 ಎಡಮ 40 ಎಡಮ 50 ಎಡಮ 50 ಎಡಮ 70 ಎಡಮ 81 82 83 84 84 85 86 87 87 ಬರೇನಾಗ ರಟ್ಟು ಸರ್ತಿ 89 ಸ್ವಲ್ಪ ಎಡಮ ಏತಾಣ ಬಂದಿಲ್ಲ ಇರುವಾತ ಸುರುಕು ಬನ್ನಿನೇನೆ ಸಮಯತೆ ಬಗ್ಗೆ ಹೆಂಗಿದಾನೆ ಮಂಡ್ಯ ಬೆಟ್ಟು ಹೋಗ್ತೀನಿ ಈ ಜನ ಬಲ್ಲ ಖುಷಿ ಯಾಕಂಚ ಬಲಿ ಬರಂತ ನೋಡ್ಕೊಂಡು ಮರಿ ಪ್ರಕಾಶನ್ನೇ ಬಂಗಾರದ ಪದಕ ಬರೋಣ ಎಸ್ ನಮ್ಮ ಸುಳ್ಳು ಬರ್ಪುಜ ಮಾಡ ಗೆನ್ನಿ ನಾವು ಗೆಲ್ಮೆತ್ತು ಸೋತಿ ನಾವು ಸೋಲತ್ತಿ ಇನ್ನಿತ ದಿನ ಅಪ್ಪನ ಬ್ರಹ್ಮಕಲಶೋತ್ಸವದ ಈ ಪೊರ್ಲ ಗದ್ದಿಕೆಡೆ ಬತ್ತು ಉಂಟು ನೋವೇ ಜೀವನದ ಸಾರ್ಥಕ ಕ್ಷಣ ಅಂಚ ಬಣ್ಣದ ಪ್ರಕಾಶಣ್ಣ ಕೊರ್ಪಿ ನಾವು ಮಾತಲ್ಲ ಬಂಗಾರೇ ಅತ್ತೆ ಜೋರು ಕೈತಾಟಿ ಕೊರ್ಲ ಎಸ್ ಥ್ಯಾಂಕ್ ಯು ಮಾತಾಡಿಲ್ಲ ಧನ್ಯವಾದಗಳು ಬಹುಶಃ ಲೆಕ್ಕಗೂ ನಮ್ಮ ಊರಾರ ಅಂಚಿಂಚಿರಪ್ಪ ಅಪ್ಪ ಬಹುಶಃ ಬಾಕಿಲ್ ದೆಪ್ಪನ ನಂಗೆ ಗೊತ್ತುಂಡು ನಮ್ಮ ಜಾಸ್ತಿ ಸರ್ತಿ ಮಂಗೆ ಅಭಿನೋಲಿಗೆ ಎಂಡ ಆ ಒಂದು ಡೋರ್ಡು ಬಾಕಿಲ್ ದೆಪ್ಪನ ಬರೆದಿಪ್ಪೇರು ಪುಲ್ಲು ಬೊಕ್ಕ ಪುಷ್ ನಮ್ಮ ಪುಲ್ಲು ಬರೆದಿನಲ್ಪ ಪುಷ್ ಮಲ್ಪುನು ಪುಷ್ ಮಲ್ದಿನಲ್ಪ ಪುಲ್ಲು ಮಲ್ಪುನು ಅನ್ನತ್ತೆ ಬಹುಶಃ ಲೆಕ್ಕೊಡ್ಲ ಅಂಚನೆ ನಂಗೆ ಒಂಜಾತೆ ಗಡಿ ಬಿಡಿಲು ಜಾಸ್ತಿ ಅಂಚ ಬಂಡದೆ ಜೋಕುಲು ಬಾರಿ ಉಮೇದುಳು ಬರ್ತಾರೆ ಇನ್ನಾಮನು ಮಾತ್ರ ಆಡ್ಕೊನೇರಿ ಬಾರಿ ಖುಷಿ ತಾಂಡೆ ಕುಡವರ ಕುಡಂಜಾತೆ ಪ್ರಶ್ನೆ ದೊಟ್ಟುಗು ಖಂಡಿತವಾದಲ್ಲ ನಿಖಲೊಟ್ಟುಗು ಬರ್ಪೆ ಮನೊಂದು ಒಂಚಿ ಕುಟೊಂಚಿ ಎಲ್ಲ ಪ್ರಶ್ನೆ ಕೇಂಡ ಒಂಜೆಲ್ಲಿಯ ಪ್ರಶ್ನೆ ಸರಿ ಉತ್ತರ ಮಾಡೋದು ಮಾತ್ರ ರಪ್ಪ ಮಾಡೋದು ಕುಂತಿಗೆ ಎದ್ದು ಜನ ಜೋಕುಲು ರಪ್ಪ ಮಾಡೋದು ಮಿತ್ತು ನೆಕ್ ಮಸ್ತ್ ಇಜ್ಜು ಉತ್ತರ ನೆಕ್ ಒಂತೆಪ್ಪು ಬೇಗ 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 ಕುಂತಿಗೆ ಎದ್ದು ಜನ ಜೋಕುಲು ರಪ್ಪ 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 ಆಜಿ ನೀನು ಬಿಡ್ತು ಬೇತ ತರತನ ಬಲಣ್ಣ 1 ನಾನು ಕುಂತಿಗೆ ನಮ್ಮ ಗಾಂಧಾರಿಗೆ ಶಬಾಷ್ ಶಬಾಷ್ ಯಾವ 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 ಉತ್ತರ ಹೆಂಗ್ ಬಿಡ್ತೀನಿ ಉತ್ತರ ಬರ್ತೇನೆ ಐನಾ ಶಬಾಷ್ ರಟ್ಟು ಜನ ಈರೇತು ಬನ್ನಿ ಅಣ್ಣ ಮಂಜಲ್ ಬನ್ನಿ ಅಂದಾರೆ ಅಣ್ಣ ಮಂಜಲ್ ಬನ್ನಿ ಅಂದಾರೆ 4 ಬೊಕ್ಕೊಂಜೇರು 4 ಬನ್ನಿ ಅಮ್ಮ ಈರಾ ಬಂದುಳ ಯಾನಕ್ಕೆ ಎಂಡಿ ನಂಚಿನ ಪ್ರಶ್ನೆ ಕುಂತಿಗೆ ಏತು ಜನ ಜೋಕುಲು ಏತು ಜನ ಬಲ್ನೆ ಒಂಚೂರು ಕನ್ಫ್ಯೂಷನ್ ಉಂಡು ಯಾನಕ್ಕೆ ಎಂಡಿನಿ ಕುಂತಿಗೆ ಏತು ಜನ ಜೋಕುಲು ಕರ್ಣೆ ಧರ್ಮರಾಯೆ ಭೀಮೆ ಅರ್ಜುನೆ 4 ಜನ ಕುಂತಿನ ಜೋಕುಲು ನಕುಲ ಸಹದೇವಿಯರು ಮಾದ್ರಿನ ಜೋಕುಲು ದುರ್ವಾಸ ಮಹರ್ಷಿಲ್ಡ ಕುಂತಿಗೆ ದಿಕ್ಕಿನಂಚಿನ ವರಬಲ
ಐನು ಮಂತ್ರದ ಉಪದೇಶ ಸುರುತ ಮಂತ್ರನು ಅವನ ಪರೀಕ್ಷೆ ಮಲ್ಪಡು ಪಂಪನನ್ನೇ ಪಟ್ಟು ಮದುವೆ ಅಪ್ಪಿನೇಳು ದುಂಬೆ ಸೂರ್ಯದೇವನ ಮಂತ್ರನು ಜಪನ ಮಲ್ಪುವಲೆ ಕರುಣೆ ಪುಟ್ಟುವೆ ಲೋಕಪಾದು ಪೋಡಿದು ಆಯನೆ ತುದೆಟ್ಟು ಬುಟ್ಟಿಡಿದು ತೇಳ್ದು ಬಿಡುಪಲ್ಲಿ ರಾಧೆಯಾಗ ತಿಕ್ಕಂಡು ಆಯನ ಸಾಂಕಣ ಮಲ್ತೊಳ್ಬೆ ಅಲ್ಪಡ್ದ ಬೊಕ್ಕ ಪಾಂಡುಗು ಋಷಿಮುನಿಕುಲ್ಲ ಶಾಪ ತಿಕ್ಕಂಡೆ ಆ ನೆಪೊಟ್ಟು ಕಾಡಿಗೂ ಪೋಪೆರೆ ಪುತ್ರ ಸಂತಾನಗೂ ಬೋಡಾದು ಪಾಂಡುನ ಅನುಮತಿಗೆ ತಂದು ಸುರುಕಾದೆ ಯಮನ ಹೊರಬಲಡ್ದು ಯುಧಿಷ್ಠಿರನ ಗೆತೊಂಡ್ಬಲು ವಾಯುನ ಹೊರಬಲಡ್ದು ಭೀಮನ ಗೆತೊಂಡ್ಬಲು ಇಂದ್ರನ ಹೊರಬಲಡ್ದು ಅರ್ಜುನನ ಗೆತೊಂಡ್ಬಲೆ ಮಾದ್ರಿಗೆ ಒಂಜಿ ಮಂತ್ರನು ಉಪದೇಶ ಮಲ್ಪುವಲು ಮಾದ್ರಿ ಆ ಮಂತ್ರ ಬಲಡ್ದು ಅವರ ಅಶ್ವಿನಿ ದೇವತೆಲಿಡ್ದು ನಕುಲ ಸಹದೇವರನ್ನು ಗೆತೊಂಡ್ಬಲು ಇತ್ತ ಯಾನಿ ಗಂಡಿನ ಪ್ರಶ್ನೆಗೆ ಉತ್ತರ ಐತೆ ನಾಲದ ಸರಿ ಅದ ನಾಲ್ ವಂಡಿ ನೇರಮ್ಮ ಪ್ರಕಾಶಣ್ಣ ಇರ್ಕುಟಾರ ಬರೋಡಪ್ಪ ಈರಾ ಶಬಾಷ್ ಹಾಲು ಒಂಜಿ ಬಂತಲ್ಲ ಒಂದು ಒಟ್ಟು ಹೌದಾ ಪ್ರಕಾಶಣ್ಣ ಬಲಣ್ಣ ಒಂಚೂರು ಖರ್ಚು ಯಾರು 105 ಮಂತಿನಾರು ಬಲಣ್ಣ ಈರು ಬಲಿ ಸರ್ ಆರು ಬತ್ತೆ ರಪ್ಪ 100 ಬಂದಿರಿ ಇಂಕಲ ಹೊರ ಗಡಿಬಿಡಿ ಆಂಡೆ ಎಸ್ ಜೋಕುಲೆ ಬೇಜಾರು ಯಾರೇ ಬಲ್ಲಿ ರಡ್ಡು ಜನಕ್ಕೆ ರಡ್ಡು ಬಂಗಾರದ ಬಲಕ್ಕೂ ಕೊರಡಿ ಒಂದು ഞാൻ ಕೂಡ ಬೇಜಾರು ಅಣ್ಣ ಕುದುರೆಂಜಿನ ಒಂಜಿ ಅಣ್ಣ ದೀಕ್ಷಿತ ಕೊಂಚ ಸುರುತ್ತೈ ನಾವು ಪಡ್ಲೆ ಭಾಗ್ಯಲಕ್ಷ್ಮಿ ಕೊಂಚಿ ಬಂಗಾರದ ಬದುಕು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಿನ್ನ ಗಣಪತ ಪುಲ್ಲ ಲಗ್ನ ಗಳಿಗೆ ದೀನಗ ಕೆಲಸ ಭಾಗ್ನಾನಗ ಧೂಪ ದೀಪ ನಿಕ್ಕು ಬನಕ ಕಾಪುಲ ಅಚ್ಚಿ ಬೆಳ್ಳಗಿಸ್ತನ ಮಂಜು ಮಲ್ಲಾಯ್ಕೆನ ಮಾಮಲ್ಲ ಮಗಿಮೆ ಕೀರ್ತಿ ನಿನ್ನನ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯೋ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಭಾದ್ರಪದ ಶುಕ್ರದ ಚೌತಿ ಪತ್ತುಂಡು ಕರಂಬು ಮೂಡೆ ಕೊಟ್ಟಿಗೆನು ನಿಕ್ಕು ತೀತುಂಡು ಪಂಚ ಕಜ್ಜಾಯದ ಕಿನ್ಯ ಸೇವೆಡು ಮಲ್ಲ ಮಲ್ಲ ಸಂಕಷ್ಟನು ದೂರ ಮಲ್ಪೊಡು ಕೋಟಿ ಕೋಟಿ ಮಿತ್ತು ಇಷ್ಟ ದೇವರುಂಡೆರು ಸುರ್ತ ಪೂಜೆ ನಿಕ್ಕು ಪಡೆದು ಶಿವನೆ ಪಂಡೆರು ಕೋಟಿ ಕೋಟಿ ಮಿತ್ತು ಇಷ್ಟ ದೇವರುಂಡೆರು ಸುರ್ತ ಪೂಜೆ ನಿಕ್ಕು ಪಡೆದು ಶಿವನೆ ಪಂಡೆರು ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ವಿಘ್ನನಂಕು ಬನ್ನಗ ಕಷ್ಟ ನಷ್ಟನಗ ಸುರುತ ನಿಂಪು ನಿನ್ನ ಗಣಪತ ಪುಲ ಲಗ್ನಗಳಿಗೆ ದೀನಗ ಕೆಲಸ ಭಗ್ನಾನಗ ಧೂಪ ದೀಪ ನಿಕ್ಕು ಗಣಕ ಕಾಪುಲ
ಸ್ವಪ್ನಗಳಿಗೆ ದೀನಗ ಕೆಲಸ ಭಗ್ನಾನಗ ಧೂಪ ದೀಪ ನಿಕ್ಕು ಬನಕ ಕಾಪುಲ ಕಾಪುಲ ಚಿಗಲ್ಲ ಇಷ್ಟನ ಮಂಜು ಮಲ್ಲ ಐಕೆನ ಮಾಮಲ್ಲ ಮಗಿಲೆದ ಕೀರ್ತಿ ನಿನ್ನ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಮೋರಿಯ ಮಂಗಳ ಮೂರ್ತಿ ಮೋರಿಯ ಗಣಪತಿ ಬಪ್ಪ ಪುರಾಣ ಮಂಜರಿ ಭಕ್ತಿ ಭಾವನಾ ನೃತ್ಯ ಸಂಗಮ ಒತ್ತುಗಲುಗು ದೂರದ ಮುಂಬೈ ವಿದೇಶದ ಹಾಡುಗಳ ಕಾರ್ಯಕ್ರಮ ಗುರುತಿನ ಚಿನ್ನ ತಾಂಡ್ರೈಸ್ ಫೌಂಡೇಶನ್ ಇನಿತ ದಿನ ವೇದಿಕೆಡೆ ನೃತ್ಯ ಕಾರ್ಯಕ್ರಮವನ್ನು ಮುಂದುವರಿಸುವ ಬಂದಳೆ ಕ್ಷೇತ್ರ ಪುರಾಣ ಮಂಜರಿ ಈ ನಿಲೆಟ್ಟು ಈ ದಿಸೆಟ್ಟಿ ಕಟೀಲು ಕ್ಷೇತ್ರದ ಬಗ್ಗೆ ನಮ್ಮ ತಿರಿಯಂಡ ಮೊದಲೇ ಎಕಡೆ ಸುರತ ಸಾಲಡೆ ಮಂಚ ಪಾತ್ರ ಬಂಡೆ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಬಹುಶಃ ಮಾತೆರೆಗಲ ಭಾರಿ ವಂಚೆ ಪವಿತ್ರತೆನೆ ಕೊರ್ನೆಂಚಿನ ಕ್ಷೇತ್ರ ಇನಿಕನಗ ನಾಗದೋಷ ಬಹುಶಃ ಊಹೆವಂಚಿ ಕುಟುಂಬದ ನಾಗನವಲು ಅತ್ತಡ ಇಲ್ಲದ ಜಾಗದ ನಾಗನವಲು ಊರ್ದ ದೇವಸ್ಥಾನದ ನಾಗನವಲು ವಾ ನಾಗದೋಷಲು ನಿವಾರಣೆ ಅಪ್ಪ ಜನ ಆ ಮಾತಾ ನಾಗದೋಷಲ ಕುಕ್ಕೆ ಸುಬ್ರಹ್ಮಣ್ಯಡೆ ನಿವಾರಣೆ ಅಪ್ಪ ಬಹುಶಃ ನಂಗೆ ಮಾತೆರೆಗಲ ಒಂಜಾತೆ ಗೊಂದಲ ಉಂಟು ಓಲ್ಲ ಒಂದಿನ ದೋಷ ನಿವಾರಣೆ ಕುಕ್ಕೆ ಸುಬ್ರಹ್ಮಣ್ಯಡೆ ಎಂಚಾಪಿನಿ ನಮ್ಮ ಜೋಕುಲು ನಮ್ಮಳಿಕೆ ಏನ್ಬಾ ಅಂಚಿತ್ತಿನ ವಿಶೇಷತೆ ಕುಕ್ಕೆ ಸುಬ್ರಹ್ಮಣ್ಯಡೆ ದಾದುಂಡು ಮೊದಲೇ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ ಐತ ಪಿರವುಡು ಒಂದು ಜಾತಕತೆ ಆ ಕ್ಷೇತ್ರಕ್ಕೂ ಬತ್ತಿನಂಚಿನ ಪಾವಿತ್ರ್ಯತೆ ಐತ ಪಿರವುಡಿಪ್ಪುನಂಚಿನ ಒಂದು ಜಾತಿ ಪುಣ್ಯ ಕಥೆಗಳು ಎಂಚಿನವಲ್ಲ ಅವೇನು ಮಾತೆಲ್ಲ ಮೊಡೆದು ಒಟ್ಟು ಮಲ್ತದೆ ಈ ವೇದಿಕೆಡೆ ಪ್ರಸ್ತುತಪಡಿಸುವ ಮುಂಚಿನ ಸಿದ್ಧತೆಯನ್ನು ಮತ್ತೊಂದಿಲ್ಲ ಬಂದುಳೆ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮದ ಕತೆ ಏರಾಂಡಲ ಪನ್ಪರಡು ಅವಕಾಶ ಕೊಡ್ಪ ಬೇಗ ವೇದಿಕೆಗೆ ಬತ್ತ ಮಾಡು ರಪ್ಪ ಮಾತೆಲ್ಲ ಒಂದು ಬಂಜಿಟುಂಡು ಬಾಯಿ ಬರ್ಪೂಜಿ ಕತೆ ನಂಗೆ ಮಾತೆರೆಗಳು ಗೊತ್ತುಂಡು ಬಂದುಡೆ ಆದಿಕಾಲಡು ಕದ್ರು ಬೊಕ್ಕ ಬೆನಿತೆ ಕಶ್ಯಪ ಮಹರ್ಷಿಲ್ಲ ರಡ್ಡು ಜನ ಪಡೆದಲ್ಲು ಒಂಜಿ ದಿನ ರಡ್ಡು ಜನಟ ಒಂಜಿ ವಾದ ಬರ್ಪುಂಡು ಅಕ್ಕಸಲು ರಾಮಂದು ಬೋಪಿನ ದೇವೇಂದ್ರನ ಬೀಲದ ಬಣ್ಣ ಬಲ್ದು ಬೊಕ್ಕ ಕಪ್ಪು ಪಂತಡು ಸೋತಿನಗುಲು ಗೆಂದಿನಗಲ್ಲ ದಾಸಿಯಾದಿಪ್ಪೋಡು ಪಂಪುನಂಚಿನ ಒಂಚಿ ನಿರ್ಧಾರ ಕದ್ರು ಬೊಕ್ಕ ಬೆನಿತೆಗೆ ಬತ್ತಿನಂಚಿನ ಈ ಪಂಥ ಕದ್ರು ಬಂಡಲಿಗೆ ಕುದುರೆದ ಬೀಲದ ಬಣ್ಣ ಕಪ್ಪು ವಿನಿತ ಪಂಪಲು ಇಜ್ಜಿ ಬಲ್ದು ದೇವೇಂದ್ರನ ಕುದುರೆ ಉಚ್ಚೇಶ್ರವ ಬುಲ್ದೆ ಅತ್ತ ಕಪ್ಪವರ ಸಾಧ್ಯ ಉಂಡ ಇಚ್ಚಿ ಅಂಚಂಡ ಕದ್ರು ಸೋತಲ್ ನಾಂಡ ವಿನಿತನ ದಾಸಿಯಾದ ಬರಡು ಐಕಬೋಡಾದ ಕದ್ರೆ ರಾತ್ರಿ ನಿದ್ದರು ಚಲೆ ತನ್ನ ಜೋಕುಲಲ್ಲಿ ಎತ್ತು ಪಂಪಲಿಗೆ ನಾಗಸಂತತಿಲೇನೆ ಉಚ್ಚುಲೇನೆ ನಿಗುಲು ಮಾತಿರಲ ಪೋಲೆ ದೇವೇಂದ್ರನ ಬೀಲನ್ನು ತುಚ್ಚಿ ಬತ್ತಲೆ ಅಕ್ಕಸಡು ರಾವಂದು ಪೋನಗ ಅವು ಕಪ್ಪಾದ ತೋಜಡೆ ಅಪ್ಪನ ಪಾತ್ರೆಗೆ ಎಂಡದೆ ನಾಗನಕುಲು ಒತ್ತನು ಚೇರೆ ಆ ಪರ್ತುಡು ಕೋಪ ಬತ್ತಿನಂಚಿನ ಕದ್ರು ಶಾಪ ಕೊಪ್ಪಲೆ ದುಂಬದ ದಿನಮಾನಿಗೆ ಜನಮೇಜಯ ಮಲ್ಪನಂಚಿನ ಯಾಗುಡು ನಿಗುಲು ಮಾತೆರಲ ಪೂರ್ದು ಸೈತು ಪೋಲೆ ಆ ಪೊರ್ತುಗು ಅಪ್ಪನ ಪಾತ್ರೆಗೂ ಪೋಡಿದೆ ಉಚ್ಚುಲು ಮಾತೆರಲ ಒಟ್ಟಾಪ ದೇವೇಂದ್ರನ ಬೀಲನು ಕುದುರೆದ ಬೀಲನು ತುಚ್ಚಿದ ಪತ್ತುವ ರಾವಂದು ಬರ್ಪುನಂಚಿನ ಕುದುರೆದ ಬೀಲದ ಬಣ್ಣ ಕಪ್ಪಾದ ತೋಜುಂಡು ಕದ್ರುಗೆಂದು ಒಲ ವಿನಿತೆ ಸೋಪು ಒಲೆ ಕದ್ರುನ ದಾಸಿಯಾದೆ ವಿನಿತೆ ಅಲ್ಲ ಇಲ್ಲಡಿಪ್ಪೋಲೆ ಅವೇ ಪೊರ್ತುಡು ವಿನಿತೆನ ಸುರುತ್ತಮಗೆ ಅರುಣೆ ರಡ್ಡುಕಾರನ ಕಳೆಯೊಂದು ಬಿಟ್ಟುವೆ ಕಶ್ಯಪ ಮಹರ್ಷಿಲು ಕುರ್ಚಿನಂಚಿನ ರಡ್ಡು ತೆತ್ತಿಲು ಒಂಜನೆ ಆತುರೋಡು ಅಮಸರೋಡು ಪುಡಪುವಲೆ ಕಾರು ಬಿಡದಿಚ್ಚಾಂಡು ಅಂಚಾದ ಅರುಣೆ ಕುದುರೆದ ಸೂರ್ಯನ ಸಾರಥಿಯಾದ ಪೋಯೆ ಅಪ್ಪೆ ನನೊಂಜಿ ತೆತ್ತಿನ ಬುಡಪೋಲ ಬಣದೆ ಕುಡೊಂಜಿ ತೆತ್ತಿನ ಗುಣಯೇ ಕಡಲು ತೆಂಗಾದಿಯೇ 5,000 ವರ್ಷ ಭರ್ತಿ ಕರಿ ಬೊಕ್ಕ ಐಟು ಪುಟ್ಟುನುವೆ ಗರುಡೆ ಮಹಾನ್ ಬವಾಢ್ಯೆ ಒಂಜಿ ದಿನ ಗರುಡಗ ಗೊತ್ತಾಂಡೆ ತನ್ನ ಅಪ್ಪೆಗೆ ಮೋಸ ಆತಂಡೆ
ಅವೇ ಪೊರ್ತುಡು ಬಂಚಿಗೆ ಬತ್ತಿನಂಚಿನ ಬಡವು ನಾಗಲ್ಲ ಮೆತ್ತಿತ್ತಿನಂಚಿನ ಕೋಪ ಕಣ್ಣಗೆ ತೋಚಿನಂಚಿನ ಮಾತ ನಾಗವಂಶಲ್ಲ ಕುಕ್ಕುದು ಮುಕ್ಕುದು ತಿನಿಯರಸರು ಮಲ್ತೊಡ್ಬೆ ಆ ಪೊರ್ತುಗೂ ఆయన ಕಣ್ಣುಗು ಬೂರ್ನ್ಯಾಯೆ ಪರಮಶಿವ ಭಕ್ತಿ ಆದಿಪ್ಪನಂಚಿನ ವಾಸುಕಿ ಗರುಡನ ಕಣ್ಣಿಡ್ದು ತಪ್ಪಾದು ಪಾರೊಂದು ಪೊರಳೊಂದು ಬಲಿತೊಂದು ಪೋಪೆ పోయిన అమ్మేరి కశ్యప మహర్షులు ఎదురాపేరి ఆర్న పాద ముదులకు బూరొణబే ఆ పొర్తుగు అడే గరుడే గిడతొందు ಬರ್ಪೆ ಬತ್ತಿನಂಚಿನ ಗರುಡನೇ ಕಶ್ಯಪ ಮಹರ್ಷಿಗಳು ಉಂತಾವೇರಿ ಗರುಡ ನಿನ್ನ ಬಂಜಿದ ಬಡವುಗು ತುತ್ತಾಪನ ಸೊತ್ತು ಈ ವಾಸುಕಿಯತ್ತೆ ಈ ರಮಣಕ ದೀಪಗು ಪೋಲ ಅಲ್ಪ ನಿನ್ನ ಬಡವು ಅರಿಪರೆ ಬುಡ್ತಿನಂಚಿನ ಸಾಧನವುಲ್ಲ ಗರುಡೆ ರಮಣಕ ದೀಪಗು ಪಾರುಪೋಯೆ ವಾಸುಕಿ ಅಮ್ಮೆರ್ನ ಪಾದ ಮುದೆಂಡೆ ಬಲ್ತುಂಬಿಕೆಂಡೆ ನನ್ನ ದುಂಬುಗೆ ಎಂಗದಾದ ಗತಿ ಈಶ್ವರನ ಧ್ಯಾನ ಮಲ್ತೊಲ್ಲ ನಿನ್ನ ದುಂಬದ ಜೀವನದ ಸಾಧೀನ ಆರು ಪನ್ಪೇರೆಂದು ಪಂಡಿತ ಕಶ್ಯಪ ಮಹರ್ಷಿಗಳು ಅಂತ ತೆಲಾದು ಪೋಯೇರಿ ವಾಸುಕಿ ಈಶ್ವರನ ಧ್ಯಾನ ಮಲ್ತುಂಬೆ ಭಕ್ತಿಗೆ ಮೆಚ್ಚುವಂಚಿನ ಈಶ್ವರ ದೇವರೇ ಪ್ರತ್ಯಕ್ಷ ಆಪೇರಿ ವಾಸುಕಿ ತನ್ನ ಕಥೆಯನ್ನು ಪಂಡೊಂಡೆ ಆ ಪೊರ್ತುಡು ಈಶ್ವರ ದೇವರ ಒಂಜು ವಾಗ್ದಾನ ಗೊರ್ಪೇರಿ ದುಂಬದ ದಿನ ಮಾನಿಗೆ ದುಷ್ಟ ದಾನವರೇನೆ ಕೆರೆಗೆ ಭೂಮಿಗೆ ಜಂತು ಬರ್ಪುನಂಚಿನ ಎನ್ನ ಮಗೆ ಸುಬ್ರಹ್ಮಣ್ಯ ಈ ಜಾಗಡೆ ನೆಲೆ ಉಂಟುವೆ ಆಯಲ ಇಲ್ಲ ನಾಗದೋಷ ನಿವಾರಕ್ಕೆ ರಾದ ದುಂಬುಗದ ದಿನಮಾನಿಗೆ ಬೆಳಗರೆಲ್ಲರೂ ಪಂಡದೆ ಆರು ಮಾಹಿಕಾದು ಪೋಯ್ತಾರೆ ಇನಿಕ್ಕಲ ವಾಸುಕಿ ತಪಸ್ಸು ಮಾಡಿದ ಆ ಜಾಗವು ಕೆಂಡ ಕುಕ್ಕೆ ಸುಬ್ರಹ್ಮಣ್ಯದ ನಾಗನಬನ ಮೂಲ ಕ್ಷೇತ್ರ ಅಲ್ಪದ ಮಣ್ಣನ ಗಣತದ ನಮ್ಮ ದೀಪ ಅವು ವಾಸುಕಿ ತಪಸ್ಸು ಮಾಡಿದ ಚಿನ್ನಕ್ಷೇತ್ರ ವಾಸುಕಿ ಅವಳು ತಪಸ್ಸನ್ನು ಮುಂದುವರಿಸಾವೆ ವರ್ಷ ಕರೆದುಕೊಂಡು ಅವೇ ಪೊರ್ತುಡು ವಟ ಯಕ್ಷಿಣಿ ಹೊಸಳಿಗಮ್ಮ ಪಂಪನ ಪುದರಡು ಆ ಕ್ಷೇತ್ರದ ಬತ್ತು ಉತ್ತುವಲೆ ಅಲ್ಪ ಬರ್ಪಿನ ಮಾತ ಭಕ್ತರೆಗಳ ದರ್ಶನ ಗುರುದಿಪ್ಪಲು ಆ ಪೊರ್ತುಗು ಅಡೆಗೆ ವಿಜಯ ಯೋಗಿ ಪಂಪನಂಚಿನ ಸಿದ್ಧ ಮಾತ್ರಕ್ಕೆ ಬರ್ಪೆ ತನ್ನ ಯೋಗ ಸಿದ್ಧಿಗೆ ಫಲಾಸಿ ಪಂಪನ ರಕ್ಕಸರ್ದು ತೊಂದರೆ ಆವೊಂದುಂಡು ತಡೆ ಆವೊಂದುಂಡು ಅಪ್ಪ ಎಂಕ ರಕ್ಷಣೆ ಕೊರಡು ಒಂದು ಪನ್ನಗ ಅಲ್ಪ ಇಪ್ಪನ ಚಂಡಿಲನೆ ರಕ್ಷಣೆದ ಭಾರ ಕೊಡ್ದು ಮುಂತಾವಲು ವೇಸ ಮದತ್ತು ಬತ್ತಿನಂಚಿನ ಫಲಾಸಿ ರಕ್ಕಸನ್ನು ಚಂಡಿಲೆ ಕೆರೆದು ಮುಗಿಪುವೆ ಯೋಗ ಸಿದ್ಧಿ ಪಡೆಯಿನಂಚಿನ ವಿಜಯ ಯೋಗಿ ಬುಕ್ಕ ಹೊಸಳಿಗಮ್ಮ ಚಂಡಿಲಗೆ ಒಂಜಿ ಜವಾಬ್ದಾರಿನ ಕೊಡ್ತಾರೆ ದುಂಬದ ದಿನ ಮಾನಿಗೆ ತೊಳುವ ನಾಡದ ಕಾರಣಿಕದ ದೈವ ಪುರುಷರಾಯಾದ ಮೆರೆಲಾ ಪಂಪನಂಚಿನ ಸಿದ್ಧಿನ ಕೊಡ್ತಾರೆ ಇರಿಕಲ ಸುಬ್ರಹ್ಮಣ್ಯ ಕ್ಷೇತ್ರದ 20 ಕಿಲೋಮೀಟರ್ ದೂರದ ಕುಮಾರ ಪರ್ವತಗಳು ಪುರುಷರಾಯನ ಸಾನ್ನಿಧ್ಯನು ನಮ್ಮ ತೂವಣಬ ಕಾಲಕರಿಣಿ ಶೂರಪದ್ಮೆ ತಾರಕಾಸುರೆ ಪಂಪನಂಚಿನ ರಕ್ಕಸಿರಿ ಬಲಾಢ್ಯರಾದ ಮೆರೆಪೇರಿ ಇಂದ್ರನು ದೇವಲೋಕದ ಗಿಡಪೇರಿ ಆ ಪೊರ್ತುಡು 33 ಕೋಟಿ ದೇವತೆಗಳ ದಂಡದ ದಳಪತಿಯಾದ ನಡೆಯದ ಕಲಕ ಜಪ್ಪುವೆ ಸುಬ್ರಹ್ಮಣ್ಯ ತಾರಕಾಸುರ ಶೂರಪದ್ಮೆರೇನಿ ಕೆಡ್ದು ಮುಗಿಪುವೆ ಅಮ್ಮೇರಿ ಕೊರ್ತಿನ ಪಾತ್ರದ ಪ್ರಕಾರ ವಾಸುಕಿ ನೊಟ್ಟುಗು ಕುಕ್ಕೆ ಸುಬ್ರಹ್ಮಣ್ಯಡು ನೆಲೆ ಬಂತುವೆ ಪಂಪನಂಚಿನ ಪಾತ್ರ ಬಂಧುಳೆ ಇಚ್ಚಿತ್ತಿನ ವಿಶೇಷವಾಯಿನ ಕಥೆಗಳೇನು ಒಟ್ಟು ಮತ್ತೊಂದು ಈ ವೇದಿಕೆಡೆ ಈ ಪೊರ್ತುಡು ಪ್ರಸ್ತುತಪಡಿಸುವುದಿಲ್ಲ మీకు ಮಾತಿರ್ಲ ಆಶೀರ್ವಾದ ಮಲ್ಪಡು ಇಂಕ ಒಟ್ಟುಗು ಕೈ ಚಪ್ಪಳೆ ಬತ್ತನ ಮಾತ್ರ ಆಶೀರ್ವಾದ ಈಗಿನ ಆಶೀರ್ವಾದ ಅಂತ ಖುಷಿ ನಾನು ಯಾಕಡೆ ಬಂದೆ ಕಾರ್ಯಕ್ರಮದ ಸುರಿಕೆ ಎಲ್ಪತ್ತಾಜಿ ಸಾರ ನರನಾಡಿ ಎಂಟು ನೆತ್ತೆರ ಬರಪಡು ಬಿ.ಪಿ. ಶುಗರ್ ಊಲ ಬರ್ಪೂಜೆ ಬಿ.ಪಿ. ಶುಗರ್ ಬರಡು ಕೈ ಚಪ್ಪಳೆ ಬರೋಚು ಇಂಕದಲ್ಲಜ್ಜಿ ಓಕೆ ಎಲ್ಲ ನೆರ್ರೆವಲ್ಲಿ ಯಾರು ಗಡಿಗಡಿ ನೆಂಪು ಮಾಡ್ತಿದ್ದೀರ ನನಗೆ ನೆಂಪು ಮಾಡ್ತೀನಿ ಮೊದಲೇ ಆಶೀರ್ವಾದದ ಸರ್ವಶಬ್ದ ಬುಕ್ಕರ ಪಡಿಮೂಟು ಬರಡು ಮಲ್ಪನ ಸದಾಶಯದೊಟ್ಟಿಗೂ ಸುಬ್ರಹ್ಮಣ್ಯ ಕ್ಷೇತ್ರ ಮಹಾತ್ಮೆನೆ ಈ ವೇದಿಕೆಡೆ ಪ್ರಸ್ತುತಪಡಿಸುವುದಿಲ್ಲ ಕ್ಷೇತ್ರ ಇದು ನಯನ ಮನೋಹರ ಸಹ್ಯಾದ್ರಿ ಮಲೆಯ ಕುಮಾರ ಪರ್ವತದ ಕುಮಾರಧಾರಾ ನದಿಯ ತಟದಲ್ಲಿ ರಾರಾಜಿಸುವ ತ್ರಿಲೋಕನಾಥ ಈಶ್ವರ ಹಾಗೂ ಪಾರ್ವತಿ ಉಮಾ ಮಹೇಶ್ವರರಾಗಿ ವಾಸುಕಿ ಸುಬ್ರಹ್ಮಣ್ಯರೊಂದಾಗಿ ನೆಲೆ ನಿಂತ ಪವಿತ್ರ ಸ್ಥಳ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ. Mama
ಕಾಲದಲ್ಲಿ ಕಶ್ಯಪ ಮುನಿಯ ಮಕ್ಕಳಾದ ವಾಸುಕಿ ಹಾಗೂ ಗರುಡರಲ್ಲಿ ಹುಟ್ಟಿಕೊಂಡ ದ್ವೇಷದ ಹಗೆಯಿಂದಾಗಿ ಗರುಡ ತನ್ನ ಹಸಿವನ್ನು ನೀಗಿಸಲು ವಾಸುಕಿಯನ್ನು ಅಟ್ಟಿಸಿಕೊಂಡು ಬರುತ್ತಾನೆ. ನಿಲ್ಲಿಸು ನಿನ್ನ ಅವತಾರ. ವಾಸುಕಿಯನ್ನು ಬಿಟ್ಟು ಬಿಡು. ಶಿವಭಕ್ತ ವಾಸುಕಿಯನ್ನು ಕೊಂದರೆ ನಿನಗೆ ದೋಷ ತಪ್ಪಿದ್ದಲ್ಲ. ಬಿಡಲಾರೆ ಬಿಡಲಾರೆ, ಹಸಿವು ಹಸಿವು. ಗರುಡ, ನಿನ್ನ ಹಸಿವನ್ನು ನೀಗಿಸುವ ಜಾಗ ಎಲ್ಲಿದೆ ಎಂದು ನಾನು ತಿಳಿಸುತ್ತೇನೆ. ನೀನೀಗ ವಾಸುಕಿಯನ್ನು ಬಿಟ್ಟು ಬಿಡು. ಗರುಡ, ವಾಸುಕಿಯ ಮೇಲಿನ ಹಗೆಯನ್ನು ಬಿಟ್ಟು ನೀನು ರಮಣಕ ದ್ವೀಪಕ್ಕೆ ಹೋಗು. ಹೋಗು ಗರುಡ, ಹೋಗುವಂತವನಾಗು. ಅಪ್ಪ, ನನ್ನ ಪ್ರಾಣವನ್ನು ಉಳಿಸಿದಿರಿ, ನನಗಿನ್ನೇನು ದಾರಿ? ಮಗು ವಾಸುಕಿ, ಆ ಪುಣ್ಯಾಶ್ರಮದಿಂದ ತುಂಬಿದ ಸಹ್ಯಾದ್ರಿ ಮಲೆಯ ಕುಮಾರ ಕ್ಷೇತ್ರಕ್ಕೆ ಹೋಗು. ಭಕ್ತಿಯಿಂದ ಶಿವಧ್ಯಾನ ಮಾಡು. ಶಿವಾನುಗ್ರಹದೊಂದಿಗೆ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೆರೆ. ವಾಸುಕಿ,
ಯಾಕಿಂತಹ ಘೋರ ತಪಸ್ಸು? ಮಹಾದೇವ, ಗರುಡ ಭಯದಿಂದ ಅಪ್ಪ ಕಶ್ಯಪರ ನುಡಿಯಂತೆ ನಡೆಯುತ್ತಿದ್ದೇನೆ. ನನಗೊಂದು ಹೊಸ ಬದುಕನ್ನು ತೋರಿಸು ದೇವ. ವಾಸುಕಿ, ಮುಂದೊಂದು ದಿನ ನನ್ನ ಕುಮಾರ ಷಣ್ಮುಖ ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿ ಈಗಿರಿಗೆ ಬರುತ್ತಾನೆ. ಅವನ ಅನುಗ್ರಹದೊಂದಿಗೆ ಲೋಕದ ಜನ ಪೂಜಿಸುವ ನಾಗದೋಷ ನಿವಾರಿಸುವ ಮಹಾಶಕ್ತಿ ನಾಗದೇವನಾಗಿ ಮೆರೆ ನೀನು ನೆಲೆ ನಿಂತ ಈ ಹುತ್ತವೇ ಪುಣ್ಯ ಕ್ಷೇತ್ರವಾಗಿ ಆದಿ ಸುಬ್ರಹ್ಮಣ್ಯ ಕ್ಷೇತ್ರವೆಂದು ಲೋಕ ಪ್ರಸಿದ್ಧಿ ಪಡೆಯಲಿ. ಶಿವ ಪಾರ್ವತಿಯರ ಪರಮ ಭಕ್ತೆ ವಟಯಕ್ಷಿಣಿ ಶ್ರೀ ಕ್ಷೇತ್ರದಲ್ಲಿ ಹೊಸಣಿಗಮ್ಮ ಎಂಬ ಹೆಸರಿನಿಂದಿರುವಾಗ ಈಕೆಯ ಭಕ್ತ ವಿಜಯ ಎನ್ನುವ ಪಂಡಿತ ಯೋಗಿ ಯೋಗ ಸಿದ್ಧಿಗಾಗಿ ಮಹಾಯಾಗ ಮಾಡುತ್ತಾ ಹೊಸಣಿಗಮ್ಮನನ್ನು ಆರಾಧಿಸುತ್ತಿರುತ್ತಾನೆ. ಘಟೋತ್ಕಚನ ಮಗ ಚಂಡಿಲ ಯೋಗ ಸಿದ್ಧಿಗೆ ತೊಡಕಾಗುತ್ತಿರುವ ಪಲಾಸಿ ರಾಕ್ಷಸನ ಸಂಹಾರಕ್ಕಾಗಿ ಕಾವಲು ಕಾಯುತ್ತಿರುತ್ತಾನೆ. ಅಮ್ಮ ವಂದಿಸಿದೆ. ಈ ವಿಜಯ ಯೋಗಿಗೆ ಯೋಗ ಸಿದ್ಧಿಯಾಗುವಂತಹ ಭಾಗ್ಯವನ್ನು ಕೊಡುತ್ತಾಯಿ. ಚಂಡಿಲ, ಈ ವಿಜಯ ಯೋಗಿಯ ಸಿದ್ಧಯಾಗಕ್ಕೆ ಪಲಾಸಿ ಎನ್ನುವ ರಾಕ್ಷಸ ತೊಡಕಾಗಲಿಕ್ಕಿದ್ದಾನೆ. ಆತ ಆದಿ ಸುಬ್ರಹ್ಮಣ್ಯದ ಹುತ್ತದಲ್ಲಿರುವ ವಾಸುಕಿಗೂ ತೊಂದರೆ ಕೊಡುತ್ತಿದ್ದಾನೆ. ನಿನ್ನ ಬುದ್ಧಿವಂತಿಕೆಯಿಂದ ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಅಮ್ಮ ಹೊಸಳಿಗಮ್ಮ, ನಾನು ಈ ಸಿದ್ಧಯಾಗವನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯುತ್ತಿರುತ್ತೇನೆ. ಚಂಡಿಲ, ಹೆದರಬೇಡ. ನಿನ್ನ ಚಾಣಾಕ್ಷತನವನ್ನು ಉಪಯೋಗಿಸು. ಎಚ್ಚರ ಚಂಡಿಲ, ಎಚ್ಚರ. ಆ ಪಲಾಸಿ ರಾಕ್ಷಸನನ್ನು ಸಂಹರಿಸು. ಯಾರು ನೀನು? ನನ್ನ ಹೆಸರು ಚಂಡಿಲ. ಈ ವಿಜಯ ಯೋಗಿಯ ಯಾಗವನ್ನು ಕೆಡಿಸಲು ಬರುವ ಪಲಾಸಿ ರಾಕ್ಷಸನನ್ನು ಸಂಹರಿಸಲು ಕಾಯುತ್ತಿರುವೆ. ತಗೋ ತಗೋ ತಗೋ, ಈ ಭಂಗಿಯನ್ನು ತಗೋ.
ಚಾಂಡಾಲ, ನೀನೇ ಆ ಪಾಪಿ ಪಲಾಸಿ ಎಂದು ತಿಳಿದೇ ಈ ನಾಟಕ ಮಾಡಿದೆ. ಏ ಪಾಪಿ, ನಿಲ್ಲು ನಿಲ್ಲು! ಬುದ್ಧಿವಂತಿಕೆಯ ಪೌರುಷಕ್ಕೆ ಮೆಚ್ಚಿದೆ. ವಿಜಯ ಯೋಗಿ ಯೋಗ ಸಿದ್ಧಿ ಪಡೆದಂತೆ ನಿನ್ನ ಮಹಿಮೆಯು ಈ ಕ್ಷೇತ್ರದಲ್ಲಿ ನೆಲೆಯಾಗಲಿ. ಚಂಡಿಲ, ದೇವಾನುಗ್ರಹದಿಂದ ನನಗೆ ಯೋಗ ಸಿದ್ಧಿಯಾಗಿದೆ. ಪರಶುರಾಮ ಸೃಷ್ಟಿಯ ಈ ನಾಡಿನ ಈ ಪವಿತ್ರ ಕ್ಷೇತ್ರದಲ್ಲಿ ತುಳುನಾಡ ಕಾರ್ಣಿಕದ ದೈವ ಪುರುಷರಾಯ ಎಂಬ ಹೆಸರಿನಿಂದ ದೇವರ ಅಂಗರಕ್ಷಕನಂತೆ ನೀನು ಪುರುಷರಾಯನಾಗಿ ಮೆರೆಯಬೇಕು. ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ, ಪುರುಷರಾಯನಾಗಿ ಮೆರೆ. ಅಸುರೇಂದ್ರನೆಂಬ ದೈತ್ಯ ರಾಕ್ಷಸ ಸ್ವರ್ಗಾಧಿಪತ್ಯವನ್ನು ಅಪೇಕ್ಷಿಸಿ ಇಂದ್ರನೊಡನೆ ಸೋತು ಹಗೆ ತೀರಿಸುವ ಸಲುವಾಗಿ ಮಹಾ ರಾಕ್ಷಸಿ ಮಾಯಾದೇವಿಯಲ್ಲಿ ಕಶ್ಯಪ ಮುನಿಯನ್ನು ಮೋಹಗೊಳಿಸಿ ಇಂದ್ರನನ್ನು ಜಯಿಸುವ ಮಕ್ಕಳನ್ನು ಪಡೆಯುವಂತೆ ಕಳಿಸುತ್ತಾನೆ. ಕಶ್ಯಪ ಮುನಿಯಿಂದ ಪಡೆದ ಮಕ್ಕಳಲ್ಲಿ ಶೂರಪದ್ಮ, ಸಿಂಹವಕ್ರ, ಗಜಾಸ್ಯ, ತಾರಕಾದಿ ರಾಕ್ಷಸರು ಅಹಂಕಾರದಿಂದ ಮೆರೆಯುತ್ತಿರುವಾಗ 33 ಕೋಟಿ ದೇವತೆಗಳ ದಳವಾಯಿಯಾಗಿ ಶಿವಪುತ್ರ ಸುಬ್ರಹ್ಮಣ್ಯ ದೇವಸೇನಾನಿ ಪಟ್ಟವನ್ನು ಧರಿಸಿ ತಾರಕಾದಿ ರಾಕ್ಷಸರನ್ನು ಸಂಹರಿಸುತ್ತಾನೆ.
ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ಕಂದ ಷಣ್ಮುಖ ಸುಬ್ರಹ್ಮಣ್ಯ ಕಾರ್ತಿಕೇಯ ಸುಬ್ರಹ್ಮಣ್ಯ ಎಲೆ ದೈತ್ಯರೇ, ತಾರಕಾದಿ ಲೋಕಕಂಟಕ ರಾಕ್ಷಸರೇ, ನಿಮ್ಮ ದೈತ್ಯ ಕುಲವನ್ನು ಸಂಹರಿಸಲು ಬಂದಿರುವ ಶಿವಪುತ್ರ ಸುಬ್ರಹ್ಮಣ್ಯ ನಾನೇ. ಏನು ಶಿವಪುತ್ರನೇ? ನೀನು ಶಿವಪುತ್ರನೇ? ತಾರಕ, ಬಾ, ನನ್ನೊಡನೆ ಕಾದಾಡು ಬಾ. ಇಂದ್ರನಿಗೆ ಶರಣಾಗು. ಇಂದ್ರ ಲೋಕವನ್ನು ಕೊಟ್ಟು ಕ್ಷಮೆಯಾಚಿಸು. ಕ್ಷಮೆ 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 ಈ ತಾರಕನ ಉಸಿರಲ್ಲೇ ಇಲ್ಲ. ಬಾ, ಬಾ, ಬಾ. ನಿನ್ನ ಶೂರಪುತ್ರ! ಅಯ್ಯೋ, ನಿನಗೆ ನಾನು ಶರಣಾಗಬೇಕೆ? ಶರಣಾಗಲೇಬೇಕು. ಧೈರ್ಯ ಇದ್ದರೆ ಮುಂದಕ್ಕೂ ಬಾ, ಬಾ. ಈಗ ಬಂದೆ. ಬಾ, 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 ಬಾ. ನನ್ನೊಡೆ ಕಾದಾಡುವೆಯಾ? ಶೂರಪದ್ಮನನ್ನು ವಧಿಸಿ ಆತನ ದೇಹದ ಒಂದು ಭಾಗವನ್ನು ನವಿಲನ್ನಾಗಿಸಿ ಇನ್ನೊಂದು ಭಾಗವನ್ನು ಕುಕ್ಕುಟ ಪತಾಕೆಯನ್ನಾಗಿಸಿ ಸುಬ್ರಹ್ಮಣ್ಯನು ಮಯೂರವಾಹನನಾಗುತ್ತಾನೆ. ನಮೋ ಸುಬ್ರಹ್ಮಣ್ಯ ನಮೋ ವಾಸುಕಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ, ನಿನ್ನ ಸಾಹಸಕ್ಕೆ ಮೆಚ್ಚಿದೆ. ಹಿಂದೆ ಗರುಡ ಭಯದಿಂದ ಈ ಗಿರಿಗೆ ಬಂದ ವಾಸುಕಿಗೆ ನಾನೊಂದು ಅಭಯವನ್ನು ನೀಡಿದ್ದೆ. ತಾರಕಾದಿ ರಕ್ಕಸ ಕುಲವನ್ನು ಸಂಹರಿಸಿದ ನೀನು ವಾಸುಕಿಯ ಒಂದು ಅಂಗವಾಗಿ ಈ ಕ್ಷೇತ್ರದಲ್ಲಿ ಮೆರೆಯುವಂತವನಾಗು. ಮಹಾದೇವ, ನಿಮ್ಮ ಇಚ್ಛೆಯಂತೆ ನಾನು ವಾಸುಕಿಯ ಒಂದು ಅಂಗವಾಗಿ ನಂಬಿದ ಭಕ್ತರಿಗೆ ಅಭಯವನ್ನೀಯುವ ನಾಗದೋಷ ನಿವಾರಿಸುವ ನಾಗದೇವರಾಗಿ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಯಾಗಿ ಲೋಕಕ್ಕೆ ಬೆಳಕನ್ನು ತೋರುವೆ. ಮಾ
ಭಕ್ತರೇ, ಪರಶುರಾಮ ಸೃಷ್ಟಿಯ ತುಳುನಾಡ ಕಾರ್ಣಿಕದ ಪುಣ್ಯಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಿಗೆ ಯಾರು ನಿರ್ಮಲ ಚಿತ್ತದಿಂದ ಆಗಮಿಸಿ ಪುಣ್ಯಕರ ಕುಮಾರಧಾರೆಯಲ್ಲಿ ಮಿಂದು ಕರುಣಾಮಯಿ ವಾಸುಕಿ ಸುಬ್ರಹ್ಮಣ್ಯನನ್ನು ಶ್ರದ್ಧಾಭಕ್ತಿಯಿಂದ ವಂದಿಸಿ ದರ್ಶನ ಪಡೆದಲ್ಲಿ ಜನ್ಮಾಂತರದ ನಾಗದೋಷ ಪರಿಹಾರವಾಗಿ ಸರ್ವ ಪಾಪ ಸರ್ವ ರೋಗಗಳು ಸಕಲ ಸಂಕಷ್ಟಗಳಿಂದ ಮುಕ್ತಿ ಹೊಂದುವ ಕಲಿಯುಗದ ಪ್ರತ್ಯಕ್ಷ ದೇವನಿರುವ ಜಗತ್ಪ್ರಸಿದ್ಧ ಕಾರ್ಣಿಕದ ಕ್ಷೇತ್ರ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರ. ಕ್ಷೇತ್ರ ಪುರಾಣ ಮಂಜರಿ ಭಕ್ತಿ ಭಾವನಾ ನೃತ್ಯ ಸಂಗಮ. ಜಾಗಗೆ ಬರ್ಪನಂಚಿನ ಪುರ್ತುಡು ಒಂಜಾತ ವೈಭವನ ತಗೊಂಡ ಖಂಡಿತವಾದಲ ಭಾರಿ ಬೆನ್ನಿ ಬೆಂತಿನ ಜವನಿರಿ ಬಹುಶಃ ಬ್ರಹ್ಮಕಲಶೋತ್ಸವದ ಪರ್ವ ಪಂಡದೆ ಒಂಜಾತ ಎಢೇನೆ ಬೆನ್ನಿ ಬೆಂತಿನ ಮುಲ್ಪದ ಜವನಿರೆಗಳ ಹಿರಿಯರಿಗೆ ಮಹಾತಿರೆಗಳ ತಂಡ್ರಗೇಸ್ ಫೌಂಡೇಶನ್ ಪರವಾದ ಆತ್ಮೀಯವಾದ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಈ ಬ್ರಹ್ಮಕಲಶೋತ್ಸವದ ಯಶಸ್ಸಿಡೆ ಪಾಲುದಾರರಾಗಿ ನಂಚಿನ ಮಹಾಂಕಾಳಿ ಮಹಿಳಾ ಮಂಡಳಿ ಚುಂಬಗುಡ್ಡೆ ಮುಗುಲು ದಯಮಾಲ್ತದ ವೇದಿಕೆಗೆ ಬರಡು ಸಮಿತಿದ ಪರವಾದ ಎರಡಲ ಸಮಿತಿದ ಒರಿ ಸದಸ್ಯರೇ ಅಧ್ಯಕ್ಷರೇ ಪದಕರಿ ಏರ್ಲಾವು ದಯಮಾಲ್ತದ ವೇದಿಕೆಗೆ ಬರಡು ಬ್ರಹ್ಮಕಲಶೋತ್ಸವ ಸಮಿತಿದ ದಾಖಲೆಗಳ ಸ್ಮರಣಿಕೆಯನ್ನು ಸ್ವೀಕಾರ ಮಾಡಿಕೊಳ್ಳದೆ ಭಿನ್ನಾಯ ಮಾತಾಡ ದಯಮಾಲ್ತ ವೇದಿಕೆಗೆ ಬಲೆ ಮಹಾಂಕಾಳಿ ಮಹಿಳಾ ಮಂಡಳಿ ಚುಂಬಗುಡ್ಡೆ ಸಮಿತಿದ ದೊಡ್ಡ ಜನ ವೇದಿಕೆಗೆ ಬಲೆ ಬ್ರಹ್ಮಕಲಶೋತ್ಸವ ಸಮಿತಿದ ಪದಕವರ್ಗ ಬಹುಶಃ ನಿಕ್ಲಿನ ಅಭಿನಂದನೆ ಮಲ್ಪುನತ್ತೆ ಗುರ್ತ ಮಲ್ಪುನತ್ತೆ ದೇವರನ ಸೇವೆ ಮಲ್ದಿನತ್ತ ಪುರಪು ನಿತ್ಯ ನಿರಂತರವಾದ ನಿಕ್ಲಿನ ಜೊತೆ ಟಿಪ್ಪಳು ಪಂಪನಚಿನ ಸದಾಶಯದ ಹೊರಟು ಇಂಥ ದಿನ ಸಮಿತಿದಕ್ಕಲು ನಿಕ್ಲಿಗೆ ಸ್ಮರಣಿಕೆಯನ್ನು ಕುರಿತು ಗೌರವಿಸುವಂತುಳ್ಳೇರಿ ನನ್ನ ದುಂಬುಗ್ಲ ಈ ಕ್ಷೇತ್ರಗಳು ಅಪ್ಪನಂಚಿನ ಮಾತ ಕಜ್ಜಡ್ಲ ನಿಕ್ಲಿನ ಸಂಸ್ಥೆದ ಬೇರೆ ನೆಲೆಯಲ್ಲಿ ಜೊತೆ ಟಿಪ್ಪಳು ಪಂಪನಂಚಿನ ಆಶಯ ಸದಾಶಯ ಬಂತುಳ ಸೇರಿದಳಿಗಳು ಮಾತೆಲ್ಲ ಕೈ ಚಪ್ಪಾಳೆ ಕೊರಡು ಬಂತುಳ ಬಹುಶಃ ನೆತ್ತೆರೆ ಬೆಗರಾದೆ ಪರಡಾದೇರಿ ಅಂಚನೆ ವೈದ್ಯನಾಥ ಭಜನಾ ಮಂದಿರ ಚುಂಬುಗುಡ್ಡೆ ನೆತ್ತರ ಪದಕೇರು ದಯಮಾಲ್ತದೆ ವೇದಿಕೆಗೆ ಬರಡು ಶ್ರೀ ವೈದ್ಯನಾಥ ಭಜನಾ ಮಂದಿರ ಚುಂಬುಗುಡ್ಡೆ ವೈದ್ಯನಾಥ ಭಜನಾ ಮಂದಿರ ಚುಂಬುಗುಡ್ಡೆ ಶ್ರೀ ನಾಗಬನ ಸೇವಾ ಸಮಿತಿ ಚುಂಬುಗುಡ್ಡೆ ಆಯ್ನದು ಬೇಗ ಬಲ ಅಣ್ಣ ಪೊರ್ತು ಇರ್ಲ ಆತಂಗೆ ಬೇಗ ಬಲೆ ಬಲ್ಲಣ್ಣ ಬಲೆ ಬಲೆ ಬೇಗ ಬಲೆ 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 ವೈದ್ಯನಾಥ ಭಜನಾ ಮಂದಿರ ಚುಂಬುಗುಡ್ಡೆ ಅಂಚನೆ ಅಲ್ಪರ್ದ ಪಕ್ಕ ಶ್ರೀ ನಾಗಬನ ಸೇವಾ ಸಮಿತಿ ಚುಂಬುಗುಡ್ಡೆ ಬಹುಶಃ ಬ್ರಹ್ಮಕಲಶೋತ್ಸವದ ಪುರ್ಲುಪುಡು ಸಖಾಯಿ ಕೊರ್ನೆಂಚಿನ ಸಂಸ್ಥೆಗಳಿಗೆ ಈ ಪೊರ್ತು ಸಮಿತಿದ ಪರವಾದ ಗೌರವವನ್ನು ಮಾನಾದಿಗೆನೆ ಸಮರ್ಪಿತ ಮಾತೊಂದಲ್ಲರಿ ಶ್ರೀ ನಾಗಬನ ಸೇವಾ ಸಮಿತಿ ಚುಂಬುಗುಡ್ಡೆ ಫ್ರೆಂಡ್ಸ್ ಕಾಪಿಕಾಡು ಉಳ್ಳಾಲ ಸಂಸ್ಥೆದ ಪದಕೇರು ದಯಮಾಲ್ತ ವೇದಿಕೆಗೆ ಬರಡು ಫ್ರೆಂಡ್ಸ್ ಕಾಪಿಕಾಡು ಉಳ್ಳಾಲ್ ದಯಮಾಲ್ತದೆ ಫ್ರೆಂಡ್ಸ್ ಕಾಪಿಕಾಡ್ದ ಕುಳು ಬಲೆ ಸರ್ ಬೇಗ ಬಲೆ ಅಂಚನೆ CFC ಚಂಬುಗುಡ್ಡೆ ಅಲ್ಪರ್ದ ಬುಕ್ ಸ್ವಾಗತ್ ಫ್ರೆಂಡ್ಸ್ ಕಾಪಿಗುಡ್ಡೆ ಚಂಬುಗುಡ್ಡೆ ಸ್ವಾಗತ್ ಫ್ರೆಂಡ್ಸ್ ಚಂಬುಗುಡ್ಡೆ ಸ್ವಾಗತ್ ಫ್ರೆಂಡ್ಸ್ ಚಂಬುಗುಡ್ಡೆ CFC ಚಂಬುಗುಡ್ಡೆದ ಪರವಾದ ಟೀಮ್ ಡ್ರೀಮರ್ಸ್ ಚಂಬುಗುಡ್ಡೆ ದಯಮಾಲ್ತದ ಬರಡು ಕಿಶೋರಲ್ಲ ಆಯ್ನದು ಬೇಗ ವೇದಿಕೆಗೆ ಬರ್ತದೆ ಶಾಲು ಬುಕ್ಕ ಸ್ಮರಣಿಕೆನೆ ಬಹುಶಃ
ಈ ಸಮಿತಿಗಳು ಮಾತೆಗಳ ಜೊತೆಗೆ ತಂದು ಒರಿಯೊಬ್ಬರಿ ಬೆಳಿತಾಂಗು ಪುಡಿದಾಂಗು ಕೊರೊಂದು ಈ ಕಾರ್ಯಕ್ರಮನು ಅಪ್ಪನ ದೈವದ ಸೇವೆನೇ ಅದ್ಧೂರಿಯಾದ ಯಶಸ್ವಿಯಾದ ಮಲ್ಪನಲ್ಪ ಮಾಮಲ್ಲ ಸಹ ಕೈ ಕೊಡ್ತೀರಿ ಅಭಿನಂದನೆ ಸಲ್ಲಿಕೆ ಮಾಡ್ಕೊಂಡು ಗೌರವವನ್ನು ಸ್ವೀಕಾರ ಮಾಡ್ಕೊಂಡು ಬಹುಶಃ ಇದು ಮಾತೆಲ್ಲ ಸಕಾಯಿ ಕೊನೆಟ್ಟು ಇಂಚಿನ ಅದ್ಭುತವಾದ ಕಾರ್ಯಕ್ರಮ ಮುಲ್ಪ ನೆರವೇರಿಕೆ ಅವರೇ ಸಾಧ್ಯ ಬಂದಿನ ಆಶಯ ಗಣೇಶೋತ್ಸವ ಸಮಿತಿಯ ಪರವಾಗಿ ಶಾಲಕರು ಅಭಿನಂದನೆ ಸಲ್ಲಿಕೆ ಮಾಡ್ಕೊಂಡಲ್ಲರೂ ಶಿವಶಕ್ತಿ ಸ್ವಸಹಾಯ ಸಂಘ ಚಂದ್ರಗುಟ್ಟೆಗೆ ಮುಖ್ಯನ ಸಕಾಯಿ ಮತ್ತು ನಿರಂತರವಾದ ಜಾಗ ಕೈ ಜೋಡಣೆ ಮಾಡ್ಕೊಂಡಾಗ ಮತ್ತು ನಿರಂತರವಾದ ದೈವದ ಚಾಕರಿ ಮಾಡಿಕೊಂಡು ನಮ್ಮ ಜೀವನದ ಸಂಗತಿಯನ್ನು ಬರಲು ಮಾತನಾಡಬೇಕಂತ ನೆಚ್ಚಿನ ಸದಾಶಯ ಮುಗೇರ ಚಾಮುಂಡಿ ಚಂಬುಗುಡ್ಡ ದಯಮಂತು ವೇದಿಕೆಗೆ ಬರಲು ಸಾಂಸ್ಕೃತಿಕ ಕಾರ್ಯಕ್ರಮದ ಮಾಮಲ್ಲ ವೇದಿಕೆಗೆ ಅಪ್ಪನ ಆಶೀರ್ವಾದ ಸ್ವರೂಪವಾದ ದೈವಲ್ಲ ಉತ್ಸವದ ಸ್ವರೂಪವಾದ ಏನಿತ ದಿನ ಅಭಿನಂದನೆ ಸನ್ಮಾನ ಮುಗೇರ ಫ್ರೆಂಡ್ಸ್ ಮಹಿಳಾ ವಿಭಾಗ ಆಯ್ತ ಪರವಾದ ದಯಮಂತು ಪದಕೇರಿ ವೇದಿಕೆಗೆ ಬರಲು ಮುಗೇರ ಫ್ರೆಂಡ್ಸ್ ಮಹಿಳಾ ವಿಭಾಗದ ಪದಕೇರಿ ವಾರ್ಷಿಕ ಮಹೋತ್ಸವದ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ವೇದಿಕೆಗಳು ಈ ಪುಟ್ಟಲು ದೈವಲ್ಲ ಆಶೀರ್ವಾದ ಸ್ವರೂಪವಾದ ಸಮಿತಿಗಳು ಮಾತನ್ನ ಗುರುತ ತಂದು ಅಭಿನಂದನೆ ಮುನ್ನೋದು ಕತ್ತಲೆ ನಾ ಪನ್ನಗಂತೆ ತಾಟ ಅದೇ ಇರ್ನೋದು 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 ನೂತ ಸ್ವಲ್ಪ ನೂತೆನ್ಪ ನೂತೆಲ್ಪ ನೂತ ಅಜ್ಜಿಪ್ಪ ನೂತೈವ ನೂತ ನಲ್ಪ ನೂತ ಮುಪ್ಪ ನೂತಿರುವ ನೂತಿರುವ ಇಜ್ಜ ನೂತ ಮತ್ತೆ ನೂದು ಸ್ವಲ್ಪ ತೈನ್ ಉಂಡವಲ್ಲ ಇಜ್ಜ ಸ್ವಲ್ಪ ಸ್ವಲ್ಪ ಏಜನ್ ಇಜ್ಜ ಎಂಪ ಎಂಪ ಇಜ್ಜ ಎಲ್ಪ ಈಗ ಪಾಡ್ತೀನಿ ಅಜ್ಜ ಅಂದು ಸೇಟ ಶಾಪ ಕಡೆ ಅಂತೀನಿ ಅಂದು ಏತ ನೂತ ಮೂಜ ರೀತಿಯ ಲಗಿನ ಇರುತ್ತ ಮೂಜ ದೇವರ ಬೆಲೆ ಅಣ್ಣ ಸಾ ಇರ್ ಲಗ್ನ ಲೇಟ ನೀವು ಗೆದ್ದಿದ್ದೀರಾ ಸ್ಟೇಟಸ್ ಅಂತ ಡ್ಯಾನ್ಸ್ಡ ಏನು ಸ್ವಲ್ಪ ಕೊಡಲ್ಲ ಏನಪ್ಪ ಏನಪ್ಪ ಎಲ್ಬತ್ತೈನ್ ಇದೆ ಎಲ್ಪ ಯಾರನ್ನ ಬಲೆ ಅನ್ನ ಬಲೆ ಎಸ್ ಅಜ್ಬತ್ ಅವ್ರ ಮಜಾ ನನ್ನ ನಾಲ್ಕು ಜನ ರಪ್ಪ ರಪ್ಪ ತೂಲೆ ನೀವು ಉಳಿತೀನಿ ಹಾಕೋದು ಉಂಟು ನೀವು ಇರ್ಬೋದು ಕಾಣದು ನಮ್ಮ ತೂಚಿನ ನಮ್ಮ ಡ್ಯಾನ್ಸ್ ತೂಚಿ ಅಜ್ಬತ್ ಅವ್ರ ಮರ್ದು ಹೆಚ್ಚಾರ್ಲ ಉಳ್ಳಾರ ಅಜ್ಬತ್ ಅವ್ರ ಮರ್ದು ಹೆಚ್ಚಾರ್ಲ ಉಳ್ಳಾರ ಲಗ ಸರ್ ಬಲೆ ಬಂಗಾರ ಬರ್ಬೇ ಅಂತ ನೀರು ಖರ್ಚೀರೆಗೆ ಅವರು ಲಗಜನ ಬಲೆ ಗೆದ್ದು ನಾವು ಗೆಲ್ಮೆತ್ತು ಸೋತಿ ನಾವು ಸೋಲತ್ತು ಏನಿತ ದಿನ ಅಪ್ಪನ ಮಕ್ಕಳದೇ ಬ್ರಹ್ಮಮುಂಗೇರ ವಾರ್ಷಿಕ ನೇಮೋತ್ಸವದ ಈ ವೇದಿಕೆಯಲ್ಲಿ ಗೆದ್ದು ನಾವು ಜೀವನದ ಸಾರ್ಥಕ ಕ್ಷಣವನ್ನು ಅಭಿಮಾನಕ್ಕೆ ಒಂದು ಇದಕ್ಕೆ ಅಭಿನಂದನೆ ಸಲ್ಲಿಕೆ ಮಾಡ್ಕೊಂಡ ಧನ್ಯವಾದಗಳು ಬಂದೊಳೆ ಆಖಿರದ ನೃತ್ಯ ಕಾರ್ಯಕ್ರಮದಂಚೆ ತುಂಬ ಒಂದಲ್ಲ ಬುಕ್ಕರ ಇಂಥ ದಿನ ತಂಡ್ರ ಗೈಸ್ ಫೌಂಡೇಶನ್ದ ಎಂಕ್ಲಿಗೆ ಈ ವೇದಿಕೆಗೆ ಅವಕಾಶ ಮಾಡಿಕೊಂಡು ನೆಂಚಿನ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಪದಕರಿಗೆ ಸಮಿತಿಯ ಸರ್ವ ಸದಸ್ಯರಿಗೆ ಅಂಚನೆ ಇಂಥ ದಿನ ಈ ಕಾರ್ಯಕ್ರಮವನ್ನು ಪ್ರಯೋಜಕತ್ವ ಮಾಡಿದ ನೆಂಚಿನ ಯುವ ವೇದಿಕೆ ಬ್ರಹ್ಮಕಲಶೋತ್ಸವ ಸಮಿತಿ ಚಿಂಬುಗುಡ್ಡೆ ನೆತ್ತ ಅಧ್ಯಕ್ಷರು ಪದಕೇರಿ ಸಮಿತಿಯ ಸರ್ವ ಸದಸ್ಯರಿಗೆ ಅಭಿನಂದನೆ ಸಲ್ಲಿಕೆ ಮಾಡಿಕೊಂಡು ಕಾರ್ಯಕ್ರಮದ ಉದ್ಯೋಗ ಎಂಕಲ್ನ ಬೇರೆ ನೀಡಲಾದ ಅಭೂತಪೂರ್ವ ನೆಚ್ಚಿನ ಸಖಾಯಿ ನೆಚ್ಚಿನ ಮಾತ ಕಲಾಭಿಮಾನಿ ಬಂಧುಗಳಿಗೆ ಬುಕ್ಕರ ಧನ್ಯವಾದನು ಸಮರ್ಪಿತ ಮಾಡ್ತಂದು ನನಾಥ ತಿಳಿಕೆ ನನಾಥ ನಲಿಕೆ ನನಾಥ ಕುಲುಗುಸಲ್ದೊಟ್ಟಿಗೂ ಕುಡಂಜಿ ವೇದಿಕೆ ಖಂಡಿತವಾದ ತಿಕ್ಕೋನ್ಗ ಬಂತನ ಆಶಯದ ಒಂದು ತಂಡ್ರಗೈಸ್ ಫೌಂಡೇಶನ್ ಏನಿತ ದಿನ ದೇವೇರಿನ ಬ್ರಹ್ಮಕಲಶೋತ್ಸವದ ವೇದಿಕೆದ ನೆಲೆಟ್ಟು ಈ ವೇದಿಕೆಡೆ
ಧಾರ್ಮಿಕವಾದಿ ಪುಣಚಿನ ನೃತ್ಯವನ್ನು ಮಾತ್ರ ಪ್ರದರ್ಶನ ಮಾಡ್ತಿದ್ದಾರೆ. ಮೊದಲೇ ವಿಶೇಷವಾದ ಬೇತೆ ಬೇತೆ ವಿಭಾಗಗಳ ಜನಪದ ಇಪ್ಪು ಫಿಲ್ಮೆ ಇಪ್ಪು ಅತ್ತಡ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ಸಂಸ್ಥೆ ನಿರಂತರವಾದ ಕೊರನೊಂಡು ಪಂಪನ ಪಾತ್ರವನ್ನು ಪಣೊಂದು ಅಖೇರಿದ ನೃತ್ಯ ಕಾರ್ಯಕ್ರಮ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ. ನಂಗೆ ಮಾತುಗಳ ಗೊತ್ತಿತ್ತಿನಂಚಿನ ವಿಚಾರ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮ ಅವೇನೆ ಆ ಕಥೆನೆ ಈ ವೇದಿಕೆಡೆ ಪ್ರಸ್ತುತಪಡಿಸುವಂತಲ್ಲ. ಈ ವೇದಿಕೆಡೆ ಪ್ರಸ್ತುತಪಡಿಸುವಂಚಿನ ಕಥೆತ ಸಾಲು ಇಂಚೊಂಡು ಬಂದುಳೆ ಕೈಲಾಸಡು ಈಶ್ವರ ದೇವೇರಿ ಒಂಚಾತ್ರೆ ತನ್ನ ಗಣಕುಮಟ್ಟಿಗೂ ಉಪ್ಪುನಂಚಿನ ಪುರ್ತುಡು ನಾರದ ಮಹರ್ಷಿಗಳು ಅಡೆಗೆ ಬರ್ಪೆರಿಗೆ ಈಶ್ವರ ದೇವರಡ ಪಂಪೆರಿಗೆ ದೇವರ ಈರು ಮೂಲು ಕೈಲಾಸಡು ಬಾರಿ ಖುಷಿಟು ಬಾರಿ ಸಂತೋಷಡು ಬಾರಿ ತಲ್ಮಾನಡು ಕುಲುವಂತರು ಅಂಡ ಭೂಲೋಕಡು ಧರ್ಮ ಪಂಪನವು ನೆಲಪತ್ತದು ಅಧರ್ಮ ತೆರೆದಿರ್ತು ಮೆರೆಯೊಂದುಂಡು ಆ ಪುರ್ತುಡು ಅಲ್ಪೆತ್ತಿನಂಚಿನ ಧರ್ಮದೇವತೆಲಾದಿ ಪುನಚಿನ ಕಳರಹು ಕಳರ್ಕಹಿ ಕುಮಾರಸ್ವಾಮಿ ಕನ್ಯಾಕುಮಾರಿ ಪಂಪುನಚಿನ 4 ಜನ ಧರ್ಮದೇವತೆಗಳು ವರಾನೆ ಉಗ್ರ ಸ್ವರೂಪನು ಪಡೆಪೇರೆ ಧರ್ಮನೆ ಇಜ್ಜಾಂದಿನಂಚಿನ ಆ ಬೂಡುನು ಆ ಭೂಮಿನೇ ಸುಡುಸು ಕಾರ್ಯ ಮಲ್ಪುವ ಪತ್ತಾದ ಬಿಡುಪ ಪಣದು ಗರ್ವಡು ಲಕ್ಕುನಂಚಿನ ಪೊರ್ತು ಗಣಕಲ್ನ ಒಡೆಯೇ ಗಣಮಣಿ ಲಕ್ಕದಂತು ಪನ್ಪೆಗೆ ಧರ್ಮ ಇಚ್ಛಿಂದ ಬನಿಯರೆ ಬಲ್ಲಿ ಧರ್ಮನು ಶೋಧನೆ ಮಲ್ಪಡು ಧರ್ಮ ತುಲಿಪು ಆವಡು ಕಡ್ಲೆದೊಟ್ಟುಗು ಎಡ್ಮೆ ಖರ್ಚಿನ ಕಜ್ಜ ನಡಪರೆಗೂ ಬಲ್ಲಿ ಧರ್ಮಾತ್ಮೇರು ಭೂಲೋಕಡು ಉಲ್ಲೆರ ಇಚ್ಛೆರ ಪಂಪುರವೇನೆ ಶೋಧನೆ ಮಲ್ಪುಗ ಅಂದ ಪನ್ಪೆ ಈಶ್ವರ ದೇವರು ಅಸ್ತು ಪನ್ಪೆರೆ ಒಲ್ಪ ಧರ್ಮ ಉಂಡ ಅಲ್ಪ ಯಾನೇ ಬತ್ತೆ ನೆಲೆಯಾಪೆ ಪಂಪುನಂಚಿನ ಪಾತಿರಲ್ಲ ಪನ್ಪೆರಿ ಅಂಡ ಒಂಜಿ ಶರ್ತುನೊಂದಿ ಪೆರಿ ಧರ್ಮದೇವತೆ ಅವಡ ಗಣಮಣಿ ಅವಡ ಧರ್ಮಶೋಧನೆ ಮಲ್ಪುನಂಚಿನ ಪೊರ್ತುಡು ತನಕಲ್ಲ ನಿಜ ಸ್ವರೂಪವನ್ನು ತೋಷವರೆ ಬಲ್ಲಿ ಧರ್ಮದೇವತೆಗಳು ಒಟ್ಟುಗ ಪೇರೆ 4 ಜನ ಧರ್ಮಶೋಧನೆಗೆ ಬಡಾದು ಭೂಲೋಕಗು ಜಪ್ಪೇರಿ ಅಕ್ಲೆಗೆ ಒಲ್ಪಲ ಧರ್ಮತು ಓರೆ ತಿಕ್ಕುಚಿ ಅಂಡ ಗಣಮಣಿ ಅಣ್ಣಪ್ಪ ಪಂಪುನ ವೇಷನು ಪಾಡೋಣುವೆ ತನ್ನ ಒರುನು ಪಗತನುವೆ ಗಟ್ಟ ಜತ್ತೊಣ್ವೆ ಕುಡುಮಪುರ ಪೊಗ್ಗುವೆ ಕುಡುಮಪುರಕ್ಕೂ ಆಯ ಪೊಗ್ಗುನಂಚಿನ ಪುರ್ತುಡು ಅಲ್ಪ ಧರ್ಮಣ ಬಿರುಗಡೆ ಬೊಕ್ಕ ಅಮ್ಮು ಬಳ್ಳಾಲ್ತಿ ಆಡಳಿತ ಮತ್ತೊಂದು ಪೇರಿ ಅಮ್ಮು ಬಳ್ಳಾಲ್ತಿ ಜಿನೇಶ್ವರನ ಪೂಜೆ ಮುಗಿತೊಂದು ಪೆರಬರ್ಪಿನಂಚಿನ ಪುರ್ತುಡು ಅರೆಗೆ ಎದುರಾದ ತಿಕ್ಕುವೆ ಅಪೆರೆ ಮನಸ್ಸು ಮಲ್ಪಂದೆ 4 ದಿನಾಂಡು ಬಂಜಿಗೆ ಬಡವಾಪಂಡು ಬಡವುಗುದಾಂಡಲ ಕೊರ್ಲೆ ಪಂಪುನಂಚಿನ ದುಃಖಿದ ಪಂಪುನಂಚಿನ ಪುರ್ತುಡು ಕೈಟಿತ್ತಿನ ಪ್ರಸಾದನೂ ಆಯಗ ಕೊರ್ಪೇರಿ ಅಲ್ಪರ್ದು ಆಯನ ತನ್ನ ಇಲ್ಲಡೆಲೆ ತಂದು ಪೋಪೇರಿ ಆಯೆ ಇಲ್ಲಡು ಬೇಲೆದಾಯಾದಿ ಇಪ್ಪುವೆ ಹುಷಾರಿಜ್ಜಾಂದಿನಂಚಿನ ಅಮ್ಮು ಬಳ್ಳಾಲ್ತಿನ ಯಜಮಾನ್ರು ಹುಷಾರಾಪೇರಿ ಒಂಜಾತೆ ದಡಿ ಬೊಟ್ಟದು ಪಾತಿರಲೆಕ್ಕ ಆಪೇರಿ ಕಾಲ ಕರಿಯೊಂದು ಪೋಂಡು ಧರ್ಮದೇವತೆಗಳು ಒಲ್ಪಲ ಧರ್ಮ ತೂವಂದಿನ ತೂವರ ತಿಕ್ಕಂದಿನ ತೂದು ಕುಡವರ ಉಗ್ರ ರೂಪವನ್ನು ತಾಳುವೇರಿ ಭೂಮಿನ ಪೊತ್ತಾದು ಸುಡುಸು ಕಾರ್ಯ ಮಲ್ಪುನಂಚಿನ ಪ್ರಯತ್ನ ಮಲ್ಪುವೇರಿ ಆ ಪೊರ್ತುಡು ಅಕ್ಲೇನು ಅಣ್ಣಪ್ಪೆ ಕುಡುಮ ಪುರಕುಲೆ ತಂದು ಬರ್ಪೆ ಅಲ್ಪೆತ್ತಿನಂಚಿನ ಧರ್ಮದ ಕಜ್ಜನದುವಿನಂಚಿನ ಧರ್ಮದೇವತೆಗಳು ಖುಷಿ ಪಡೆಪೇರಿ ಅಮ್ಮ ಬಳ್ಳಾತಿಗ ಕನಟ್ಟು ಬರ್ಪೇರಿಗೆ ಎಂಗ್ಲಿಗೆ ಮೂಲು ಮಾಡ ಕಟ್ಟಾಲ ಗುಡಿ ಕಟ್ಟಾಲ ಎಂಗ್ಲಿನ ನಮ್ಮೊಂದು ಬಲ ಪಂಪುನಂಚಿನ ಪಾತಿರ ಬತ್ತಿನ ಗುರ್ತಗು ಬಡಾದ ಕೈತ ಆಯುಧನೇ ಬುಡ್ದು ಪೋಪೇರಿ ಆ ಆಯುಧನು ಇನ್ನಿಲ್ಲ ನಮ್ಮ ನೆಲ್ಯಾಡಿ ಬುಡುಡು ತಗೊಂಡು ಬಂದುಳೆ ಸರಿ ಕಣತೆರಿನ ಅಮ್ಮ ಬಳ್ಳಾಲ್ತಿಗೆ ದೈವಳು ಬತ್ತಿನ ವಿಚಾರ ಗೊತ್ತಾಂಡು ದೈವಳಿಗೆ ಗುಡಿ ಕಟ್ಟಿಯರು ಮಾಡ ಕಟ್ಟಿಯರು ಕಾಲ ಕರಿದು ಪೋಂಡು ಈಶ್ವರ ದೇವರೇ ಭೂಮಿಗೆ ಜತ್ತು ಬತ್ತೇರಿ ಅಮ್ಮ ಬಳ್ಳಾಲ್ತಿ ನಡೆ ಶಿವಯೋಗಿನ ರೂಪಳು ಬರ್ಪೇರಿ ಬತ್ತಿನ ಈಶ್ವರ ದೇವರೇನ ಭಾರಿ ಮೋಕೆಡೆ ಭಾರಿ ಪ್ರೀತಿಡೆ ಸ್ವಾಗತ ಮಲ್ಪೇರಿ ಆದಿರ್ಪೇರಿ ಅರೆಗೆ ಒಣಸು ತಿನಸಿಗ ಕೊರ್ನಗ ಈಶ್ವರನ ಸಾನ್ನಿಧ್ಯ ಇಜ್ಜಾಂದಿನ ಈ ಊರುಡು ಈಶ್ವರನ ಪೂಜೆ ಮಲ್ಪಂದೆ ಶಿವಯೋಗಿ ಆಯನ ಯಾನ ದಾಲಾಗೆ ತೊನ್ಲೆಕ್ಕ ಇಜ್ಜಿ ಪನ್ಪೇರಿ ಆ ಪೊರ್ತುಡು ಅಮ್ಮ ಬಳ್ಳಾಲ್ತಿ ದಂಪತಿಲೆಗೆ ಭಾರಿ ಬೇಜಾರಾಪುಡು ಕಡೆಗನ್ನಡು ಕುಡಿದುಕ್ಕ ಬಿಡ್ಪೇರಿ ಅಡೆಗೆ ಬತ್ತಿನಂಚಿನ ಅಣ್ಣಪ್ಪೆ ವಿಚಾರಕ್ಕೆ ಎಂಡಳುವೆ ಅಪರಾ ಬಿಲಿಪೋರ್ಚೆ ಎಲ್ಲೆ ಪುಲ್ಯಾಪಿನ ದುಂಬು ಮುಲ್ಪ ಈಶ್ವರ ದೇವಸ್ಥಾನ ಯಾನ ನಿರ್ಮಾಣ ಮಲ್ಪೆ ಪಡೆದ ಭಾಷೆ ಕೊರ್ಪೆ ಕೊರಿನ ಭಾಷೆದ ಪ್ರಕಾರನೇ ಕದಿರೆಗೆ ಬರ್ಪೆ ಕದಿರೆಡಿತ್ತಿನಂಚಿನ ಆತ್ಮಲಿಂಗನು ದೊರೆತದೆ ಕುಡುಮಪುರಕ್ಕೂ ಕೊಣಪುನಂಚಿನ ಪ್ರಯತ್ನ ಮಾಡ್ತೊಳ್ಬೆ ಅಂಡ ಪಾತ್ರವೆಡಿಪ್ಪನಾಯ್ತ ಬೇರೆಡದವರ ಆತ್ಮಲಿಂಗನು ದೊರೆಪರೆಗಾಯಿಜಿ ಓ ದೇವರೇ ದಾದ ಇಂಚಾಣ ಬಣ್ಣದೆ ಪುಲಿಪು ಗೋರ್ಪುನಂಚಿನ ಪುರ್ತುಡು ಈಶ್ವರ ದೇವರು ಪ್ರತ್ಯಕ್ಷ ಪೇರಿಗೆ 7 ಕೆಲೆ ಮುರ್ಕುಲ ಅಣ್ಣಪ್ಪ ಅಲ್ಪ ಎತ್ತಿನಂಚಿನೆಯನ್ನ ಆತ್ಮಲಿಂಗನು ಪತಂದು ಪೋಲ ಕುಡುಮಪುರೊಟ್ಟು ನೆಲೆ ಮಲ್ಪುಲ ಅಂದು ಪಂಡೇರಿ 7 ಕೆರೆ ಮುರ್ಕಿ ಅಲ್ಪ ಎತ್ತಿನಂಚಿನ ಆತ್ಮಲಿಂಗನು ಪತಂದು ಕುಡುಮಪುರಕ್ಕೂ ಪೋಪೆ ಅಲ್ಪ ಈಶ್ವರ ದೇವರನ್ನು ನೆಲೆ ಮಲ್ತೊಣಬೆ ರಾತ್ರಿ ಪಗಲಾಪಿನ ದುಂಬು ಧರ್ಮ ದೇವತೆಗಳು ಅಲ್ಪ ಗುಡಿ ಕಟ್ಟಿಯರು ಪಂಪುನಂಚಿನ ಪ್ರತೀತಿ ಕಾಂಡ ಅನಗ ಈಶ್ವರ ದೇವರನ ದೇವಾಲಯ ಎಂಚಿನ ವಿಸ್ಮಯ ಇಂಚಿತ್ತಿನ ಒಂಚಿ ಬೇಲೆನ ಸಾಮಾನ್ಯವಾಯಿನಂಚಿನ ನರಮಣಿ ಮಲ್ಪರ ಸಾಧ್ಯಜ್ಜಿ ಮಲ್ಪನಂಚಿನ ನೆಲೆಕ್ಕೆ ಬತ್ತಿನಂಚಿನ ಅಮ್ಮ ಬಳ್ಳಾಲ್ತಿ ದಂಪತಿಲು ಅಣ್ಣಪ್ಪಡ ಈ ಏರೆಂದು ಕೇಂಡೊಂಡು ಬೇರೆ ಪಣ್ ಪೂಜೆ
ಅಗಲು ಪಾಡಿನ ಆಜೋಗು ಕಟ್ಟಬುರ್ದು ಕಡೆಕ ತನ್ನ ನಿಜ ಸ್ವರೂಪ ಅಣ್ಣಪ್ಪ ಸ್ವಾಮಿಯಾದ ತೋಜಿದ ಬರ್ಪೆ ಅವೇ ಪೊರ್ತುಡು ಲಿಂಗೋಡು ಈಶ್ವರ ದೇವರು ಉದಿತು ಬರ್ಪಿರೋ ದುಂಬದ ದಿನಮಾನಿಗೆ ಅನ್ನದಾನ ವಿದ್ಯಾದಾನ ನೆಕ್ಕು ವೈಕಲ ಕುಂದು ಇಪ್ಪಂದಿನಂಚಿನ ಈ ಕ್ಷೇತ್ರ ಬೆಳಗಡೆ ದುಂಬದ ದಿನಮಾನಿಗೆ ಧರ್ಮಸ್ಥಳ ಪನ್ಪುನಂಚಿನ ಪುರಪಡು ಈ ಕ್ಷೇತ್ರ ಬೆಳಗಡೆ ಪನ್ಪುನಂಚಿನ ಆಶೀರ್ವಾದ ಮಲ್ಪೇರು ಬಂದುಳೆ ಅಂಚಿತ್ತಿನ ವಿಶೇಷವಾಯಿನಂಚಿನ ಕಥೆನೆ ಈ ವೇದಿಕೆಡೆ ಸುರೇಶ್ ಶೆಟ್ಟಿ ಬಜ್ಪೆ ಮೇರ್ನ ನಿರ್ದೇಶನಗಳು ಪ್ರಸ್ತುತಪಡಿಸುವುದಿಲ್ಲ ಖಂಡಿತವಾದ ನಿಕ್ಲನ ಮಹಾತಿರಲ ಆಶೀರ್ವಾದ ಎಂಕಲ್ನ ಚಿತ್ತಟಿಪ್ಪಡೆ ಬುಕ್ಕರ ನಮ್ಮ ಮಹಾತಿರಲ ಸೀಕ ಸಂಕಟದಂತೆ 100 ವರ್ಷ ಆಯುರಾರೋಗ್ಯ ಭಾಗ್ಯಗಳು ಬದುಕಲು ಪಂಪುನಂಚಿನ ಸದಾಶಯದ ಹೊರಟು ಆಶೀರ್ವಾದ ರೂಪದ ಖರ್ಚಪ್ಪಾದ ಸಂಶಬ್ದ ಭೂಮಂಡಲ ಗುರುಗಳು ಮಾನಮಂಡಲ ಎತ್ತದ ನಿಕ್ಕನ ಮಹಾತಿರಲ ಸಂಪದ ಗಾಳಿ ಎಂದು ಒಟ್ಟುಗಳು ನಿರಂತರವಾದ ಬೀಜದ ಬರಡು ಪಂಪುನ ಆಶಯದೊಟ್ಟುಗಳು ಬ್ರಹ್ಮಕಲಶೋತ್ಸವದ ಸಿರಿಸಿಂಹಾರದ ವೈಭವಡಿಪ್ಪನಂಚಿನ ಅಪ್ಪ ಮಹಾಕಾಳಿ ಬ್ರಹ್ಮಮುಗಿಯಲ್ಲಿ ನನ್ನ ಮಹಾತಿರಗಳ ಜೀವನವು ಸಂಪು ಕೊರಲು ನನ್ನ ಮಾತಿರಲ ಇಷ್ಟ ಅಭೀಷ್ಟಲು ನೆರವೇರಿಕೆ ಆವಡು ಪಂಪನ ಸದಾಶಯವನ್ನು ಪಟ್ಟಣಂದು ಆಕೆರಿದ ನೃತ್ಯ ಕಾರ್ಯಕ್ರಮವನ್ನು ವೇದಿಕೆಗೆ ಪ್ರಸ್ತುತಪಡಿಸುವುದಿಲ್ಲ ಬುಕ್ಕರ ಅವಕಾಶ ಕೊಟ್ಟಿನ ಮಹಾತಿರಗಳ ವಂದನೆ ಅಭಿನಂದನೆ. ನೆಲೆ ನಿಂತಿರುವ ಶ್ರೀ ಮಂಜುನಾಥನ ನೆಲೆಯಾಗಿರುವ ಪವಿತ್ರ ಸ್ಥಳವೇ ಧರ್ಮಸ್ಥಳ. ಸುಮಾರು 800 ವರ್ಷಗಳ ಹಿಂದೆ ಭೂಲೋಕದಲ್ಲಿ ಅಧರ್ಮ, ಅಸತ್ಯ, ಅನ್ಯಾಯ ತಾಂಡವವಾಡುತ್ತಿರುವಾಗ ವಿಷಯವನ್ನು ಕೈಲಾಸನಾಥ ಈಶ್ವರ ದೇವರಿಗೆ ನಾರದ ಮಹರ್ಷಿಗಳು ತಿಳಿಸುತ್ತಾರೆ. ಆಗ ಸಿಟ್ಟಿಗೆದ್ದ ಧರ್ಮದೇವತೆಗಳಾದ ಕಾಳರಾಹು, ಕಾಳರ್ಕೈ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿಯರು ಇಡೀ ಭೂಲೋಕವನ್ನೇ ಸುಟ್ಟು ಬಿಡುತ್ತೇವೆಂದು ಹೊರಟಾಗ ಅಲ್ಲಿಯೇ ಇದ್ದ ಗಣಗಳ ಒಡೆಯ ಗಣಮಣಿ ಭೂಲೋಕವನ್ನು ಸುಡುವ ಮುನ್ನ ಸತ್ಯ ಶೋಧನೆಗಾಗಿ ಧರ್ಮ ಸ್ಥಾಪನೆಯಾಗಲಿ ಎಂದು ಈಶ್ವರನ ಆಜ್ಞೆಯನ್ನು ಪಡೆದು ತನ್ನ ನಿಜ ರೂಪವನ್ನು ಮರೆಮಾಚಿ ಅಣ್ಣಪ್ಪನಾಗಿ ಭೂಲೋಕದ ಕುಡುಮಪುರಕ್ಕೆ ಬರುತ್ತಾನೆ. ಆಗ ಆ ಭಾಗದ ಅಧಿಪತಿಗಳಾಗಿರುವ ಜೈನ ಶ್ರಾವಕರು, ದೈವ ಭಕ್ತರು ಆಗಿದ್ದ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ದಂಪತಿಗಳ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ಕೆಲಸದಾಳಾಗಿ ಸೇರಿಕೊಳ್ಳುತ್ತಾನೆ. ಇತ್ತ ಧರ್ಮದೇವತೆಗಳು ಸತ್ಯ ಶೋಧನೆಗಾಗಿ ಭೂಲೋಕಕ್ಕೆ ಇಳಿಯುತ್ತಾರೆ. ಅಲ್ಲಿ ಅಧರ್ಮವೇ ತಾಂಡವವಾಡುತ್ತಿರುವಾಗ ಉಗ್ರ ರೂಪ ತಾಳಿ ಭೂಲೋಕವನ್ನೇ ಸುಟ್ಟು ಬಿಡಲು ಮುಂದಾಗುತ್ತಾರೆ. ಆಗ ಗಣಮಣಿಯ ಮಾತನ್ನು ಕೇಳಿಸಿಕೊಂಡು ಧರ್ಮ ಶೋಧನೆಗಾಗಿ ಕುಡುಮಪುರದತ್ತ ಹೊರಡುತ್ತಾರೆ. ಹೀಗೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು 400 ಧರ್ಮದೇವತೆಗಳು ಬೇರೆ ಬೇರೆ ವೇಷದಲ್ಲಿ ಕುಡುಮಪುರಕ್ಕೆ ಬರುತ್ತಾರೆ. ಅಲ್ಲಿ ಬೆರ್ಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಲ್ಲಾಳ್ತಿ ಅವರಿಂದ ಆದರಾತಿಥ್ಯವನ್ನು ಸ್ವೀಕರಿಸಿ ಪ್ರಸನ್ನರಾಗಿ ಅವರ ದೈವ ಭಕ್ತಿಗೆ ಮೆಚ್ಚಿ ರಾತ್ರಿ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ತಮ್ಮ ಹಿನ್ನೆಲೆ ವೃತ್ತಾಂತವನ್ನು ತಿಳಿಸಿ ಅವರ ಮನೆಯಾದ ನೆಲ್ಯಾಡಿ ಬೀಡಿನಲ್ಲಿ ನೆಲೆ ನಿಲ್ಲುತ್ತೇವೆಂದು ಸೂಚಿಸಿ ತಮ್ಮ ಆಯುಧಗಳನ್ನೇ ಕುರುಹುಗಳಾಗಿ ಬಿಟ್ಟು ಮರೆಯಾಗುತ್ತಾರೆ. ಇದನ್ನರಿತ ಈಶ್ವರನೇ ಶಿವಯೋಗಿಯ ರೂಪದಲ್ಲಿ ಕುಡುಮಪುರದ ಪರೀಕ್ಷೆಗೆ ಮುಂದಾಗುತ್ತಾನೆ. ಅಲ್ಲಿ ಶಿವಾಲಯವಿಲ್ಲದ ಕಾರಣ ಅಮ್ಮು ಬಲ್ಲಾಳ್ತಿಯವರ ಅತಿಥಿ ಸತ್ಕಾರವನ್ನು ನಿರಾಕರಿಸುತ್ತಾನೆ. ಇದರಿಂದ ಮನನೊಂದ ಅಮ್ಮು ಬಲ್ಲಾಳ್ತಿಗೆ ಮನೆ ಕೆಲಸದಾಳಾಗಿದ್ದ ಅಣ್ಣಪ್ಪ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವ ಅಭಯವನ್ನಿತ್ತು. ಕದ್ರಿ ಮಂಜುನಾಥನ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನು ಕೊಂಡೊಯ್ಯಲು ಪ್ರಯತ್ನಿಸಿ ಸೋತಾಗ ಸ್ವತಃ ಪರಮೇಶ್ವರನೇ ಪ್ರತ್ಯಕ್ಷನಾಗಿ ಅಲ್ಲಿರುವ ಸಪ್ತ ಕೆರೆಗಳಲ್ಲಿರುವ ಕಾಶಿಯಿಂದ ಬಂದ ಶಿವಲಿಂಗವನ್ನು ಕೊಂಡು ಹೋಗಿ ಕುಡುಮಪುರದಲ್ಲಿ ಪ್ರತಿಷ್ಠಾಪಿಸುವಂತೆ ಸೂಚಿಸುತ್ತಾನೆ. ಪರಮೇಶ್ವರನ ನುಡಿಯಂತೆ ನಡೆದ ಅಣ್ಣಪ್ಪನ ಕಾರ್ಯವೈಖರಿಯಿಂದ ಮೂಕವಿಸ್ಮಿತರಾದ ಬಲ್ಲಾಳ ದಂಪತಿಗಳಿಗೆ ಅಣ್ಣಪ್ಪನ ಬಗ್ಗೆ ಸಂಶಯ ಮೂಡಿ ಅವನ ಪೂರ್ವಾಪರವನ್ನು ವಿಚಾರಿಸಿದಾಗ ಆತ ನಿಜಾಂಶವನ್ನು ನುಡಿಯಲಿ ಕೊನೆಗೆ ಅಮ್ಮು ಬಲ್ಲಾಳ್ತಿ ಹಾಕಿದ ಮಂಜುನಾಥನ ಆಣೆಗೆ ಕಟ್ಟು ಬಿದ್ದು ತನ್ನ ಭಯಂಕರವಾದ ನಿಜ ರೂಪ ಅಣ್ಣಪ್ಪ ಭೂತನಾಗಿ ಕಾಣಿಸಿಕೊಳ್ಳುತ್ತಾನೆ. ಆಗ ಶಿವಲಿಂಗದಲ್ಲಿ ಪ್ರತ್ಯಕ್ಷನಾದ ಈಶ್ವರನು ದಾನ ಧರ್ಮಾದಿಗಳಿಂದ ಕೂಡಿದ ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳವು ಇನ್ನು ಮುಂದಕ್ಕೆ ಭಕ್ತರ ಅಭೀಷ್ಟವನ್ನು ನೆರವೇರಿಸುವ ಪವಿತ್ರ ಸ್ಥಳ ಧರ್ಮಸ್ಥಳ ಎಂದು ಕರೆಯಿಸಿಕೊಳ್ಳಲಿ ಎಂದು ಅಭಯವನ್ನೀಯುತ್ತಾನೆ. ತುಳುನಾಡ ಪೆರ್ಮೆದ
ಧರ್ಮಸ್ಥಳ ನಾರಾಯಣ ನಾರಾಯಣ ನಾರಾಯಣ. ಮಹಾದೇವ, ಭೂಲೋಕದಲ್ಲಿ ಸತ್ಯವಂತರಿಗೆ ನಿಷ್ಠಾವಂತರಿಗೆ ನೆಲೆ ಇಲ್ಲದೆ ಇಡೀ ಭೂಲೋಕವೇ ಅಧರ್ಮ, ಅನ್ಯಾಯ, ಅಸತ್ಯ, ಅನಾಚಾರಗಳಿಂದ ತಾಂಡವವಾಡುತ್ತಿದೆ. ಭೂತ ಪ್ರೇತ ಪಿಶಾಚಿಗಳಿಗೆ ಆರಾಧನೆ ಹೆಚ್ಚಾಗಿದೆ. ಏನು? ಧರ್ಮ ದೇವತೆಗಳಿಗೆ ಅವಮಾನವೇ? ಹಾಗಾದರೆ ನಾವೇ ಪರೀಕ್ಷಿಸುತ್ತೇವೆ. ಒಂದು ವೇಳೆ ನಮಗೆ ಗೌರವ ಪುರಸ್ಕಾರಗಳು ದೊರೆಯದಿದ್ದರೆ ಅಧರ್ಮದ ನೆಲೆಯಾದ ಭೂಲೋಕವನ್ನೇ ಭಸ್ಮ ಮಾಡಿಬಿಡುತ್ತೇವೆ. ಒಂದು ವೇಳೆ ನಿಮಗೆ ಗೌರವ ಸಿಕ್ಕರೆ ಮುಂದೇನು? ಅದೇ ಕ್ಷೇತ್ರದಲ್ಲಿ ನೆಲೆ ನಿಲ್ಲುತ್ತೇವೆ. ಸಾಕು, ನಿಲ್ಲಿಸಿ. ಧರ್ಮ ದೇವತೆಗಳೆಂಬ ಅಹಂಕಾರದಿಂದ ಮನ ಬಂದಂತೆ ಮಾತನಾಡಬೇಡಿ. ಶಂಕರನನ್ನು ನಂಬಿದ ಭಕ್ತರಿಗೆ ವರ ಕೊಡುವ ಶಕ್ತಿ ಸಂಪನ್ನನಾದ ನನಗೆ ಆರಾಧನೆ ನಡೆದರೆ ಅದು ಅಧರ್ಮವೋ? ಗಣಮಣಿ, ಶಾಂತನಾಗು, ಶಾಂತನಾಗು. ಹೂಡಿದ ಪಂಥದಲ್ಲಿ ಈ ಧರ್ಮ ದೇವತೆಗಳೇ ಸೋತು ನಿನ್ನ ಭಕ್ತರಿಗೆ ಒಲಿಯುವಂತೆ ಮಾಡುವ ಹೊಣೆ ನನ್ನದು. ಈ ಕಾರ್ಯದಲ್ಲಿ ನಿನ್ನದೇ ಪ್ರಮುಖ ಪಾತ್ರ. ಧನ್ಯನಾದೆ ಸ್ವಾಮಿ. ನಿನ್ನ ಆಜ್ಞೆಯಂತೆ ನಡೆಯಲು ನಾನು ಸದಾ ಸಿದ್ಧ. ಹಾಗಾದರೆ ನೀನಿನ್ನು ಹೊರಡು. ನಿನ್ನ ಭಕ್ತರ ಬಳಿ ಆ ದೇವತೆಗಳನ್ನು ಕರೆತರುವ ಹಂಚಿಕೆ ಹೂಡು. ಮುಂದೊಂದು ದಿನ ಅದೇ ಕ್ಷೇತ್ರದಲ್ಲಿ ನಾನು ಮಂಜುನಾಥನಾಗಿ ನೆಲೆಸಿ ಆ ಕ್ಷೇತ್ರವನ್ನು ಧರ್ಮಸ್ಥಳವನ್ನಾಗಿಸುತ್ತೇನೆ. ಧರ್ಮಸ್ಥಳ ಕ್ಷೇತ್ರವನ್ನಾಗಿಸುತ್ತೇನೆ. ನೆನಪಿರಲಿ, ನಿನ್ನ ನಿಜ ರೂಪ ನೀನಾಗಿ ತೋರಿಸದ ಹೊರತು ನೀನು ಯಾರೆಂದು ಯಾರಿಗೂ ತಿಳಿಯದಿರಲಿ. ಈಶ್ವರನ ಆಜ್ಞೆಯಂತೆ ಸದ್ಧರ್ಮದ ನೆಲೆಯನ್ನು ಹುಡುಕಿಕೊಂಡು ಸತ್ಯಶೋಧನೆಗಾಗಿ ಗಣಮಣಿ ತುಳುನಾಡ ಕುಡುಮಪುರಕ್ಕೆ ಅಣ್ಣಪ್ಪನಾಗಿ ಬರುತ್ತಾನೆ. ಅಮ್ಮ, ತಾಯಿ, ಅಯ್ಯೋ, ಹಸಿವಿನಿಂದ ಪ್ರಾಣ ಹೊರಟು ಹೋಗುತ್ತಿದೆ. ಆಹಾರ ಕಂಡು 6 ದಿನಗಳಾಗಿದೆ. ಕೊಡಿ ಅಮ್ಮ, ನನಗೆ ಕೊಡಿ. ಈ ಉತ್ತಮವಾದ ಹಣ್ಣುಗಳನ್ನು ನೀರಿಗೆಸೆದು ವ್ಯರ್ಥ ಮಾಡಬೇಡಿ. ಈ ಹಣ್ಣುಗಳಿಂದ ನನ್ನ ಪ್ರಾಣವಾದರೂ ಉಳಿಯಲಿ. ನನಗೆ ಕೊಡಿ ಅಮ್ಮ, ನನಗೆ ಕೊಡಿ. ನಿಲ್ಲು ತಮ್ಮ, ನಿಲ್ಲು. ತಗೋ. ಯಾರಪ್ಪ ನೀನು? ನಿನ್ನ ಹೆಸರೇನು? ಅಮ್ಮ, ನಾನೊಬ್ಬ ತಂದೆ ತಾಯಿ ಯಾರೂ ಇಲ್ಲದ ಅನಾಥನಮ್ಮ. ನನ್ನನ್ನು ಅಣ್ಣಪ್ಪನೆಂದು ಕರೆಯುತ್ತಾರೆ. ನೀವು ದಯೆ ತೋರಿ ಆಶ್ರಯ ನೀಡಿದರೆ ನಿಮ್ಮ ಸೇವೆಯನ್ನು ಮಾಡಿಕೊಂಡು ನಿಮ್ಮ ಪರಿವಾರದಲ್ಲಿ ನಾನು ಒಬ್ಬನಾಗಿರುತ್ತೇನಮ್ಮ. ಛೇ, ಆಶ್ರಯ ಕೊಡುವ ಸ್ವಾಮಿ ಆ ದೇವರು. ಬಾ, ನಮ್ಮ ಬಳಿಯಲ್ಲೇ ಇರುವೆಯಂತೆ. ಏನು, ನಾವು ಕುಡಿಯುವ ಗಂಜಿಯಲ್ಲಿ ನಿನಗೂ ಒಂದು ಪಾಲಿಗೆ ಲೋಪವಿಲ್ಲದಂತೆ ನಡೆಯುತ್ತೇನೆ. ಸತ್ಯ
ಸತ್ಯ ಶೋಧನೆಯ ಸತ್ವ ಪರೀಕ್ಷೆಗೆ ಧರಿಗಿಳಿದ ಧರ್ಮದೇವತೆಗಳು ಅಧರ್ಮದ ನೆಲೆಯನ್ನು ಕಂಡು ಉಗ್ರ ರೂಪ ತಾಳಿ ಕುಡುಮಪುರದ ಪರೀಕ್ಷೆಗೆ ನಾನಾ ರೂಪದಲ್ಲಿ ಬರುತ್ತಾರೆ. ಸತ್ಯದ ತುಡರಿಗೆ ತುಳುನಾಡೆ ಬಲ್ಪಾತ ನಿತ್ಯದ ಪೂಜೆಗೆ ಜನಮಾರಿ ಸಾಲಂತು ನಂಬಿನ ಜನಮಂದಿಗೆ ಸತ್ಯದ ತುಡರಿಗೆ ತುಳುನಾಡೆ ಬಲ್ಪಾತ ನಿತ್ಯದ ಪೂಜೆಗೆ ಜನಮಾರಿ ಸಾಲಂತು ಚೇರಾಗಡಿ ಮುತ್ತಿದಾಗ ಕುಂದ ಕನ್ನಡದ ಕಪ್ಪು ಮಣ್ಣಿನವನು ವಜ್ರ ಬಲ್ಲಾಳರಾಯ ಸೋಗೆ ಬಲ್ಲಾಳರಾಯ ಕತ್ತಿಗಲೆ ಬಿತ್ತಿ ಹೋದ ವಂಶಾದವನು ಈ ಸೀಮೆಗೆ ಶಿವ ನೀಡಿದ
ಅಮೋಬಲಾರ್ತಿ. ನಿನ್ನ ಮನೆಯಲ್ಲಿರುವ ನಾವುಗಳು ಸಾಮಾನ್ಯ ಮನುಷ್ಯರಲ್ಲ, ಶಕ್ತಿಶಾಲಿಯಾಗಿರುವ 4 ಧರ್ಮದೇವತೆಗಳು. ನಿಮ್ಮ ನಿಷ್ಕಲ್ಮಶವಾದ ಶ್ರದ್ಧಾ ಭಕ್ತಿಗೆ ಮೆಚ್ಚಿ ನಿಮ್ಮ ಸಾತ್ವಿಕ ಬದುಕಿನಲ್ಲಿ ಚತುರ್ವಿಧ ದಾನಗಳನ್ನು ಕಂಡು ಸಂತುಷ್ಟರಾಗಿದ್ದೇವೆ. ಧರ್ಮದ ನೆಲೆಯನ್ನು ಕಂಡ ಈ ನಿಮ್ಮ ಮನೆ ನೆಲ್ಯಾಡಿ ಬೀಡಿನಲ್ಲಿ ಶಾಶ್ವತವಾಗಿ ನೆಲೆ ನಿಂತು ನಿಮ್ಮ ಎಲ್ಲ ಅಭೀಷ್ಟವನ್ನು ನೆರವೇರಿಸುವುದರೊಂದಿಗೆ ಈ ಕುಡುಮಪುರವನ್ನು ಪ್ರಸಿದ್ಧ ಕ್ಷೇತ್ರವನ್ನಾಗಿಸುತ್ತೇವೆ. ನಂಬಿಕೆಗೆ ನಾವು ಮಲಗಿದ ಸ್ಥಳದಲ್ಲಿರುವ ನಮ್ಮ ಆಯುಧಗಳೇ ಕುರುಗಳು. ಶಿವಯೋಗಿಗಳು ಸ್ವಾಮಿ, ಈ ದಿನ ನೀವು ನಮ್ಮಲ್ಲೇ ಭೋಜನ ಮಾಡಿ ನಮ್ಮನ್ನು ಅನುಗ್ರಹಿಸಬೇಕು. ಪರಮಾನಂದ ತಾಯಿ, ಆದರೆ ಶಿವಾರ್ಚನೆಯಾಗದೆ ನಾವು ಆಹಾರ ಸೇವಿಸುವಂತಿಲ್ಲ. ಅಯ್ಯೋ ಮಹಾಸ್ವಾಮಿ, ಈ ಊರಲ್ಲಿ ಶಿವಾಲಯವೇ ಇಲ್ಲವಲ್ಲ. ಹಾಗಾದರೆ ನಾವು ಭೋಜನವನ್ನು ಸ್ವೀಕರಿಸುವಂತಿಲ್ಲಮ್ಮ. ಅಮ್ಮ ಅಮ್ಮ, ಯಾಕೆ ಚಿಂತಾಚಿತ್ತರಾಗಿರುವಿರಿ? ಯಾಕೆ ಮೌನ? ಅಣ್ಣಪ್ಪ, ಶಿವಾಲಯವಿಲ್ಲದ ಈ ಸ್ಥಳದಲ್ಲಿ ಶಿವಯೋಗಿಗಳು ಭೋಜನವನ್ನು ನಿರಾಕರಿಸಿದರು. ಶಿವಮಂದಿರವಾಗದೆ ನಾನು ಆಹಾರವನ್ನು ಸ್ವೀಕರಿಸಲಾರೆ. ಅಮ್ಮ, ನಿಮ್ಮ ದಾನ ಧರ್ಮದ ಬುದ್ಧಿಗೆ ಮೆಚ್ಚಿ ಧರ್ಮದೇವತೆಗಳೇ ದಾರಿ ತೋರಿಸುತ್ತಾರೆ. ಈ ರಾತ್ರಿ ಬೆಳಗಾಗುವುದರ ಒಳಗೆ ಒಂದು ಶಿವಾಲಯ ಸೃಷ್ಟಿಯಾಗದಿದ್ದರೆ ನನ್ನ ಹೆಸರು ಅಣ್ಣಪ್ಪನೇ ಅಲ್ಲ. ಸದಾ ವಸಂತಂ ಹೃದಯಾರವಿಂದೇ ಗಣಮಣಿ, ಏನಿದು ನಿನ್ನ ಸಾಹಸ? ಶ್ರೀ ಕ್ಷೇತ್ರ ಕದ್ರಿಯಲ್ಲಿನ ಭಕ್ತರು ಆರಾಧಿಸುವ ಈ ಮೂರ್ತಿಯನ್ನು ಕಿತ್ತು ಭಕ್ತರ ಮನಸ್ಸಿಗೆ ನೋವಾದರೆ ಅದು ಧರ್ಮವೇ? ಹೋಗು, ಸಪ್ತ ಕೆರೆಗಳಲ್ಲಿರುವ ನನ್ನ ಒಂದು ಮೂರ್ತಿಯನ್ನು ತೆಗೆದುಕೊಂಡು ಹೋಗು. ನನ್ನ ಪೂರ್ಣ ಕಳೆಯಿಂದ ಆ ಮೂರ್ತಿಯಲ್ಲಿ ಆವಿರ್ಭವಿಸುತ್ತೇನೆ. ಈ ಕದ್ರಿ ಕ್ಷೇತ್ರದಿಂದ ಬಂದ ನಾನು ಅಲ್ಲಿಯೂ ಕೂಡ ಮಂಜುನಾಥನೆಂಬ ಹೆಸರಿನಿಂದ ರಾರಾಜಿಸುತ್ತೇನೆ. ಆಡಿದ ಮಾತಿನಂತೆ ರಾತ್ರಿಯಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದ ನೀನ್ಯಾರು? ನಿಜ ಹೇಳು ಅಣ್ಣಪ್ಪ, ನೀನ್ಯಾರು? ಸಂಶಯ ಪಡಬೇಡಿ, ನಾನು ಈ ಮನೆಯ ಆಳು ಅಣ್ಣಪ್ಪ. ಅಣ್ಣಪ್ಪ, ನೀನು ಯಾರೆಂದು ನಿಜ ಹೇಳದಿದ್ದರೆ ಈ ಮಂಜುನಾಥನ ಮೇಲಾಣೆ. ಅಯ್ಯೋ, ಮಂಜುನಾಥನ ಮೇಲೆ ಯಾಕಪ್ಪ ಆಣೆ ಇಟ್ಟಿರಿ? ಪರಮೇಶ್ವರನ ಆಜ್ಞೆಯನ್ನು ಪಡೆದು ಬಂದ ಗಣಮಣಿ ಅಣ್ಣಪ್ಪ ಭೂತ ನಾನೇ. ಪರಮೇಶ್ವರನೇ ಶಿವಯೋಗಿಯ ರೂಪದಲ್ಲಿ ಭೂಲೋಕಕ್ಕೆ ಇಳಿದು ಬಂದು ಈ ಲಿಂಗದಲ್ಲಿ ಐಕ್ಯವಾಗಿದ್ದಾನೆ. ಅಣ್ಣಪ್ಪ,
ರೂಪದಲ್ಲಿ ಬಂದ ಆ ಪರಮೇಶ್ವರನನ್ನೇ ಗುರುತಿಸಲಾಗಲಿಲ್ಲ. ಆದರೆ ನಿನ್ನ ದಿವ್ಯಾದ್ಭುತವಾದ ರೂಪವನ್ನು ಕಾಣಬೇಕೆಂಬ ಆಸೆ. ನಿನ್ನ ನಿಜ ರೂಪವನ್ನು ತೋರಿಸು ಅಣ್ಣಪ್ಪ, ತೋರಿಸು. ನನ್ನ ರೂಪ ಭಯಂಕರವಾದದ್ದು. ಧೈರ್ಯವಾಗಿರಿ, ನೋಡಿ ನನ್ನ ನಿಜ ರೂಪ. ನಿನ್ನ ಸದ್ಗುಣಗಳಿಗೆ ಮೆಚ್ಚಿದಂತಹ ನಾನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ದೇನೆ. ನೋಡಿಕೋ, ನೋಡಿಕೋ, ನೋಡಿಕೋ. ಧರ್ಮಸ್ಥಳಾಧೀಶ ಮಂಜುನಾಥ. ಬಲ್ಲಾಳ ದಂಪತಿಗಳೇ, ನಿಮ್ಮ ಧರ್ಮನಿಷ್ಠೆಗೆ ಮೆಚ್ಚಿದೆ. ಯಾರು ಈ ಕ್ಷೇತ್ರಕ್ಕೆ ಬಂದು ನನ್ನ ನೇತ್ರೋದ್ಭವಿ ನೇತ್ರಾವತಿಯಲ್ಲಿ ಮಿಂದು ನನ್ನ ದರ್ಶನ ಪಡೆಯುವರೋ ಅವರ ಸಕಲ ಕಷ್ಟಗಳು ದೂರವಾಗಿ ಆನಂದ ಭಾಗ್ಯ ಲಭಿಸುವಂತಾಗಲಿ. ಅಣ್ಣಪ್ಪ, ಈ ಪುಣ್ಯ ಕ್ಷೇತ್ರದಲ್ಲಿ ನೀನು ನೆಲೆಸಿ ಧರ್ಮಕ್ಕೆ ಚ್ಯುತಿ ಬಾರದಂತೆ ಸದಾ ಜಾಗೃತನಾಗಿರು. ಧರ್ಮದ ನೆಲೆವೀಡಾದ ಈ ಪುಣ್ಯ ಸ್ಥಳ ಇನ್ನು ಮುಂದಕ್ಕೆ ಧರ್ಮಸ್ಥಳವೆಂಬ ಹೆಸರಿನಲ್ಲಿ ಪ್ರಸಿದ್ಧಿಯಾಗಲಿ. തുടരുകേ നാളെ ഉൾപാത്ത് നിത്യുതാ പൂജയെ ജലമാനി സാലന്തു ಭಕ್ತಿದ ಭಾವವು ನೈಪುಣನ ನುಡಿಯಾದ ಸತ್ಯದ ತುಡರಿಗೆ ತುಳುನಾಡಿ ಮುಲ್ಪಾತ ನಿತ್ಯುದ ಪೂಜೆಗೆ ಜನಮಾನಿ ಸಾಲಂತು. ಕ್ಷೇತ್ರ ಪುರಾಣ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟ ಅಧ್ಯಕ್ಷರಿಗೆ ಸದಸ್ಯರಿಗೆ